ಎಗೇನ್ಸ್ಟ್ ಇದ್ದರು, ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡಿದರು. ಆದರೆ ವಿದುರ, ಯಾರಿಗೆ ವಿದುರನ ಬಗ್ಗೆ ಗೊತ್ತುಂಟು? ವಿದುರ, ಹೌದು, ಓಕೆ. ವಿದುರನ ಡಿಸಿಗ್ನೇಷನ್ ಎಂತ ಅಂದರೆ, ಈಗ ನಾವು ವಿದುರನ್ನು ಹೇಳುವಾಗ ಯಾವ ರೀತಿ ಹೇಳ್ತೇವೆ ನಾವು? ಮಹಾಮಂತ್ರಿ. ಮತ್ತು ವಿದುರ ದಾಸಿಪುತ್ರ ಅವರು ಹೇಳಿದ ಹಾಗೆ ಧೃತರಾಷ್ಟ್ರನ ತಮ್ಮ. ದಾಸಿಪುತ್ರನಿಗೆ ರಾಜ್ಯದಲ್ಲಿ ಅಂದರೆ ಸಿಂಹಾಸನದ ಕೂತ್ಕೊಳ್ಳಿಕ್ಕೆಲ್ಲ ಅಧಿಕಾರ ಇಲ್ಲ. ಆದರೆ ವಿದುರ ಶುದ್ಧ ಭಕ್ತ, ಪ್ಯೂರ್ ಡ್ಯೂಟಿ ಆಫ್ ದಿ ಲಾರ್ಡ್. ಹಾಗೆ ವಿದುರ ಯಾವಾಗಲೂ ಪಾಂಡವರ ಸೈಡಲ್ಲಿ ಇದ್ದ. ಕೃಷ್ಣ ಮಾತ್ರ ಅಲ್ಲ, ವಿದುರ ಕೂಡ. ಹಾಗಾಗಿ ಪ್ರತೀಕ್ ಇವರೊಂದು ಪ್ಲ್ಯಾನ್ ಇದ್ದರೆ ವಿದುರ ಡೈರೆಕ್ಷನ್ ಮಾಡ್ತಿದ್ದ, ಹೀಗೆ 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 ಅಂತ. ಹಾಗೆ ಕೃಷ್ಣ ಮತ್ತು ವಿದುರ ಸೈಡಲ್ಲಿದ್ದರು. ಮತ್ತು ಕಡೆಗೆ ಎಂತಾಗ್ತದೆ, ಕೃಷ್ಣ ಪ್ರಯತ್ನ ಮಾಡ್ತಾನೆ. ಎಂತ ಹೇಳ್ತಾನೆ ಅವರಿಗೆ, ಸಣ್ಣದು ಸಂಧಾನಕ್ಕೆ ಅವರು ಸಣ್ಣ ಒಂದು ಜಾಗ ಕೊಡು, 5 ಗ್ರಾಮ್. ಹಾಂ, ಅದಕ್ಕೆ 5 ಗ್ರಾಮ್ ಅಂತ ಒಂದು ಸೂಜಿ, 5 ಸೂಜಿ. ಹಾಂ, ಅಷ್ಟು ಕೂಡ ಕೊಡೋದಿಲ್ಲ. ಆಗ ಬೇರೆ ಆಪ್ಷನ್ ಇಲ್ಲ. ಆಗ ಯುದ್ಧಕ್ಕೆ ರೆಡಿ ಆಗುವಂಥದ್ದು. ಆಗ ಯುದ್ಧಕ್ಕೆ ರೆಡಿ ಆಗುವಂಥದ್ದು. ಯುದ್ಧಕ್ಕೆ ರೆಡಿ ಆಗುವಾಗ ಕೃಷ್ಣ ಅರ್ಜುನನಿಗೆ ಫಸ್ಟ್ ಕೃಷ್ಣ ಹೇಳ್ತಾನೆ, ಇಬ್ಬರನ್ನು ಕರೀತಾನೆ, ಅರ್ಜುನ ಮತ್ತು ದುರ್ಯೋಧನ ಫಸ್ಟಿಗೆ ಕೇಳಲಿಕ್ಕೆ ಹೋಗ್ತಾನೆ. ಕೃಷ್ಣ ಹೇಳ್ತಾನೆ, ಅವ ಸಣ್ಣವ, ನೀನು ದೊಡ್ಡವ, ಫಸ್ಟ್ ಅವ ಕೇಳಲಿ ಅಂತ. ಅದಕ್ಕೆ ಕೃಷ್ಣ ಕೇಳ್ತಾನೆ, ನಿನಗೆ ಆರ್ಮಿ ಬೇಕಾ, ಸೈನ್ಯ ಬೇಕಾ, ನಾನು ಬೇಕಾ? ಅದಕ್ಕೆ ನಾನು ಯುದ್ಧ ಮಾಡೋದಿಲ್ಲ, ಸೈನ್ಯ ಬೇಕಾ ಆಪ್ಷನ್. ಹಾಗೆ ಅರ್ಜುನನ ಕೇಳುವಂಥದ್ದು. ದುರ್ಯೋಧನಿಗೆ ಆಗ್ತೊಂಡು, ಇವ ಸೈನ್ಯ ಕೇಳಬಾರ್ದು ಆ ರೀತಿ ಆಗ್ತೊಂಡು ಅವನಿಗೆ. ಕಡೆಗೆ ಅರ್ಜುನ ಹೇಳ್ತಾನೆ, ನನಗೆ ನೀನು ಬೇಕಂತ. ಆಗ ದುರ್ಯೋಧನ ತುಂಬ ಖುಷಿ ಆಗ್ತದೆ ಅವನಿಗೆ. ಅವ ಎಸ್, ನನಗೆ ನಿನ್ನ ಸೈನ್ಯ ಎದ್ದು ಹೋಗ್ತಾನೆ. ಬೇಕಿದ್ದು ಅದೇ. ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು, ಇನ್ ಕಲಿಯುಗ ಪೀಪಲ್ ವಾಂಟ್ ಕೃಷ್ಣಸ್ ಪ್ರಾಪರ್ಟಿ ವಿದೌಟ್ ಕೃಷ್ಣ. ಜನರಿಗೆ ಕೃಷ್ಣನ ಎಲ್ಲ ಬೇಕು. ಈಗ ಪ್ರಭುಪಾದ ಹೇಳುವಂಥದ್ದು, ನಮಗೆ ಬೆಳಿಗ್ಗೆ ಸೂರ್ಯನ ಬೆಳಕು ಸಿಗ್ತದೆ, ರಾತ್ರಿ ಚಂದ್ರನ ಬೆಳಕು, ಕುಡಿಲಿಕ್ಕೆ ನೀರು, ಉಪ್ಪು ನೀರು ಕುಡಿಲಿಕ್ಕೆ ಆಗ್ತದಾ? ಸಮುದ್ರ ನೀರು ಉಪ್ಪು. ಪ್ರಭುಪಾದ ಹೇಳುವಂಥದ್ದು, ಯಜ್ಞ ಪ್ಲಸ್ ಸಾಲ್ಟ್ ವಾಟರ್ ಈಸ್ ಈಕ್ವಲ್ ಟು ಸ್ವೀಟ್ ವಾಟರ್. ಯಜ್ಞ ಮಾಡಬೇಕು, ಸಂಕೀರ್ತನ ಯಜ್ಞ ಮಾಡಿ ಸಮುದ್ರದಿಂದ ನೀರು ಇವಾಪರೇಟ್ ಆಗ್ತದೆ, ಮತ್ತು ಮಳೆ ಬರುವಂಥದ್ದು. ಹಾಗಾಗಿ ಮಳೆ, ಗಾಳಿ, ಬೆಳಕು ಇದೆಲ್ಲ ಭಗವಂತನ. ಹಾಗೆ ಭಗವಂತನ ಎಲ್ಲ ಬೇಕು, ಭಗವಂತ ಬೇಡ. ಇದು ಕಲಿಯುಗದ. ಹಾಗೆ ಸೇಮ್ ದುರ್ಯೋಧನ ಅಂತ ಹೇಳ್ತಾರೆ ಪ್ರಭುಪಾದ. ಕಲಿಯುಗದ ಜನರ ಮೆಂಟಾಲಿಟಿ ಅಂತಂದರೆ ದುರ್ಯೋಧನ ಮೆಂಟಾಲಿಟಿ, ಭೋಗ ಮೆಂಟಾಲಿಟಿ, ರಾಕ್ಷಸಿ ಮೆಂಟಾಲಿಟಿ. ಅರ್ಜುನನ ಮೆಂಟಾಲಿಟಿ ಸೇವ್ ಮೆಂಟಾಲಿಟಿ. ಎಸ್, ಕೃಷ್ಣನಿಗೆ ನಾನು ಹೇಗೆ ಸೇವ್ ಮಾಡೋದು, ಆ ರೀತಿ ಆಗ್ತದೆ. ಮತ್ತು ಕಡೆಗೆ ಯುದ್ಧ ಆಗ್ತದೆ. ಯುದ್ಧ ಆಗುವಾಗ ಕೃಷ್ಣ, ನಾನಿನ್ನ ಸಾರಥಿಯಾಗಿ ಬರ್ತೇನೆ. ನೀವೆಣಿಸಿ, ದೇವೋತ್ತಮ ಪರಮಪುರುಷ ಕೃಷ್ಣ ಸಾರಥಿಯಾಗಿ ಬರುವಂಥದ್ದು. ಅಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು ಈ ಮೊದಲನೇ ಅಧ್ಯಾಯ. ಎಸ್, ಒಂದು ನಿಮಿಷ. ಇದು ನಮ್ಮ ಪ್ರಭುಪಾದ್, ಇಸ್ಕಾನ್ದು ಫೌಂಡರ್ ಆಚಾರ್ಯ. ಮೊನ್ನೆ ಹೇಳಿದಾರಲ್ಲ, ಪ್ರಭುಪಾದ್ ಬಗ್ಗೆ ಹೇಳಿದಾರಲ್ಲ. ಎಸ್, ಇದು ಅವ್ರು ರಥಯಾತ್ರೆ, ಫಸ್ಟ್ ರಥಯಾತ್ರೆ ಮಾಡುವಂಥದ್ದು ಸ್ಯಾನ್ ಫ್ರಾನ್ಸಿಸ್ಕೋ. ಇದು ಪ್ರಭುಪಾದ್, ಇದು ಅವರ ಬಾಲ್ಯ. 5 ವರ್ಷ ಇರುವಾಗ ಅವರು ರಥಯಾತ್ರೆ ಮಾಡುವಂಥದ್ದು ಫಸ್ಟ್ ಇದು.
ಮತ್ತು ಸೆಕೆಂಡ್ ಇದು ಚಿತ್ರ ಅವರ ಗುರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಭೇಟಿಯಾಗುವಂಥದ್ದು ಅವರು. ಹಾಗೆ ಅವರ ತಂದೆ ಪ್ರಭುಪಾದ ತಂದೆ ದೊಡ್ಡ ವೈಷ್ಣವ. ಯಾರೆಲ್ಲ ಭಕ್ತರು ಬರ್ತಾರೆ ಸ್ಯಾಫ್ರನ್ ಹಾಕಿ ಯಾರಾದ್ರು ಭಕ್ತರು ಬಂದರೆ ಅವರಿಗೆ ಊಟ ಹಾಕುವಂಥದ್ದು, ಲಾಸ್ಟಿಗೆ ನನ್ನ ಮಗನಿಗೆ ಬ್ಲೆಸ್ ಮಾಡಿ ಅಂತ ಹೇಳುವಂಥದ್ದು. ಹಾಗೆ ಅವ್ರು ಹೇಳ್ತಾರೆ, ಇವರ ಗೆಳೆಯ ಒಬ್ಬ ಹೇಳುವಂಥದ್ದು, ಒಂದು ಸ್ವಾಮೀಜಿ ಇದ್ದಾರೆ, ಒಳ್ಳೆ ಸ್ವಾಮೀಜಿ, ಹೋಗು. ಅದಕ್ಕೆ ಎಂಥ ಸ್ವಾಮೀಜಿ ಮಾರೆ, ನನಗೆ ನೋಡಿ ನೋಡಿ ಸಾಕಾಗಿದೆ. ನನ್ನ ತಂದೆ ಎಲ್ಲರ ಕರೆದು ಊಟ ಹಾಕುವಂಥದ್ದು, ಕೆಲವರೆಲ್ಲ ಗಾಂಜೆ ಹೇಳಿದ್ದಾರೆ, ನನಗೆ ನಂಬಿಕೆ ಹೋಗಿದೆ ಅವರಿಗೆ. ಆದರೆ ಇವರು ಹೇಳುವಂಥದ್ದು, ಈ ಸ್ವಾಮೀಜಿ ಹಾಗೆ ಅಲ್ಲ, ನೀನು ಒಮ್ಮೆ ಬಾ, ನೀನು ಹೇಳಿದ್ದಕ್ಕೆ ಜಸ್ಟ್ ಬರ್ತೇನೆ, ಮುಖ ತೋರಿಸ್ತೇನೆ, ಹೋಗ್ತೇನೆ ಅಂತ. ಹಾಗೆ ಹೋಗ್ತಾರೆ. ಹಾಗೆ ಹೋಗುವಾಗ ಹೀಗೆ ಅವರ ಸ್ವಾಮೀಜಿ ಅಲ್ಲಿದ್ದಾರೆ, ಇವರು ಪ್ರಭುಪಾದ ಇಲ್ಲಿದ್ದಾರೆ. ಅವ್ರು ಹೇಳಿ, ಯು ಯಂಗ್ ಪೀಪಲ್ ಯು ಶುಡ್ ಪ್ರೀಚ್ ಇನ್ ಇಂಗ್ಲೀಷ್ ಫಾರಿನ್ ಕಂಟ್ರೀಸ್. ಇಮಿಡಿಯೇಟ್ ಫಸ್ಟಿಗೆ ಹೇಳುವಂಥದ್ದು. ಮತ್ತು ಅವರು ಹೇಳುವಾಗಲೇ ಅವರಲ್ಲಿ ಆ್ಯಕ್ಸೆಪ್ಟ್ ಮಾಡಿ ಆಯಿತು, ಇದು ನನ್ನ ಗುರು ಅಂತ. ಹಿ ವಾಸ್ ಎ ಲಿವಿಂಗ್ ಎನ್ಸೈಕ್ಲೋಪೀಡಿಯಾ ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್. ಹಿ ವಾಸ್ ನೋಯಿಂಗ್ 3 lakh ಶ್ಲೋಕಾಸ್, 3 ಲಕ್ಷ ಶ್ಲೋಕ ಕಂಠಸ್ಥ, ಮಾಮೂಲಿ ಜನ ಅಲ್ಲ. ಹಾಗೆ ಅವರಿಗೆ ಫಸ್ಟ್ ಟೈಮ್ ಭೇಟಿಯಾಗುವಂಥದ್ದು. ಮತ್ತು ಪ್ರಭುಪಾದ್ ಇದು ಝಾನ್ಸಿಯಲ್ಲಿ ಪ್ರಚಾರ ಮಾಡುವಂಥದ್ದು. ಮತ್ತು ಇದು ಪ್ರಭುಪಾದ್ ಬ್ಯಾಕ್ ಟು ಗಾಡ್ ಮ್ಯಾಗ್ಝಿನ್ ಬರೆಯುವಂಥದ್ದು. ಇದು ಪ್ರಭುಪಾದ್ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ಮೀಟ್ ಆಗುವಂಥದ್ದು. ಇದು ಪ್ರಭುಪಾದ್ ಜಲದೂತದಲ್ಲಿ 1965 ಹೋಗುವಂಥದ್ದು. ಹೋಗುವಾಗ 2 ಬಾರಿ ಹೃದಯಘಾತ ಆಗಿದೆ. ಅಯ್ಯೋ ಕೃಷ್ಣ. ಎಸ್, ಇದು ಪ್ರಭುಪಾದ್ ಅಲ್ಲಿ ಪಾರ್ಕಲ್ಲಿ ಕೀರ್ತನೆ ಮಾಡುವಂಥದ್ದು. ಶುದ್ಧ ಭಕ್ತರ ಶುದ್ಧವಾಣಿ, ಎಲ್ಲರೂ ಭಕ್ತರಾಗ್ತಾರೆ. ಮತ್ತು ಇದು ಪ್ರಭುಪಾದ್ ಒಂದು ನೈಟ್ ಕ್ಲಬ್ಬಿಗೆ ಹೋಗುವಂಥದ್ದು. ನೈಟ್ ಕ್ಲಬ್ಬಿಗೆ ಡ್ರಿಂಕ್ಸ್ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ಎಲ್ಲರೂ ಡ್ಯೂಟಿ ಆಗುವಂಥದ್ದು. ಪ್ರಭುಪಾದನ್ನು ನೋಡಿ ಅಡ್ಡ ಬಿಡ್ತಾ ಇದ್ದಂತೆ, ಅಷ್ಟು ಇಂಟೆನ್ಸ್ ಕೃಷ್ಣ ಪ್ರಜ್ಞೆ ಇತ್ತು ಪ್ರಭುಪಾದ್ ಅದರ. ಇದು ಪ್ರಭುಪಾದ್ ಇಂಗ್ಲೆಂಡಿಗೆ ಮಾಲಕ್ ದೇವಿದಾಸಿ ಮತ್ತು ಶ್ಯಾಮ್ ಸುಂದರ ಪ್ರಭುವನ್ನು ಕಳಿಸುವಂಥದ್ದು. ಅವರು ಬೀಟಲ್ಸ್, ಆಗ ಸಿಂಗರ್ ಬೀಟಲ್ಸ್, ಇದು ಜಾರ್ಜ್ ಹ್ಯಾರಿಸನ್, ಅವರು ಕೃಷ್ಣ ಪ್ರಜ್ಞೆ ಬರುವಂಥದ್ದು. ಇದು ಪ್ರಭುಪಾದ್ ರಷ್ಯಾಕ್ಕೆ ಹೋಗುವಂಥದ್ದು. ರಷ್ಯಾ ಕಮ್ಯುನಿಸ್ಟ್ ಕಂಟ್ರಿ. ರಷ್ಯಾದೊಂದು ಸಣ್ಣ ವಿಷಯ ಹೇಳ್ತೇನೆ. ರಷ್ಯಾಕ್ಕೆ ಹೋಗುವಾಗ ಮಾಸ್ಕೋದಲ್ಲಿ ಪ್ರಭುಪಾದ್ ಈ ಡ್ರೆಸ್ಸಲ್ಲಿ ಇದ್ದಾರೆ. ಕಮ್ಯುನಿಸ್ಟ್ ಕಂಟ್ರಿ ನಿಮಗೆ ಗೊತ್ತುಂಟು. ಇಮಿಡಿಯೇಟ್ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ಗೆ ಹೋದು. ರಷ್ಯಾದಲ್ಲಿ ಪನಿಷ್ಮೆಂಟ್ ಹೇಗೆ ಕೊಡೋದು ಅಂದರೆ, ಈ PVC ಪೈಪ್ ಉಂಟಲ್ಲ, ಅದನ್ನು ಕಾಲಿಗೆ ಹಾಕುವಂಥದ್ದು, ಮತ್ತು ಇಲಿಯನ್ನು ಬಿಡುವಂಥದ್ದು, ರ್ಯಾಟ್ ಫುಲ್ ಪಾದಾಡಿ ಎಲ್ಲ ತಿಂತದೆ. ಅಂಥ ಪನಿಷ್ಮೆಂಟ್, ಕ್ರೂರ ಪನಿಷ್ಮೆಂಟ್. ಅಂದರೆ ಪ್ರಚಾರ ಮಾಡ್ಬೋದು, ದೇವರ ಬಗ್ಗೆ ಪ್ರಚಾರ ಮಾಡಬಾರ್ದು. ಹಾಗೆ ಪ್ರಭುಪಾದ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ಗೆ ಕೊಂಡೋಗ್ತಾರೆ. ಕೊಂಡೋಗಿ ಇಮಿಗ್ರೇಷನ್ ಹೆಡ್ ಬರ್ತಾನೆ, ಹೀಗೆ ನೋಡ್ತಾನೆ. ಎಸ್, ಯು ಕ್ಯಾನ್ ಗೋ. ಪ್ರಭುಪಾದ ಹೇಳುವಂಥದ್ದು, ಬಿಕಾಸ್ ಇನ್ ಈಸ್ ಹಾರ್ಟ್ ಪರಮಾತ್ಮ ಇಸ್ ದೇರ್, ಪರಮಾತ್ಮ ಇನ್ಸ್ಪೈರ್ಡ್. ಅವರ ಶಿಷ್ಯರು ಪ್ಯಾಂಟ್ ಶರ್ಟಲ್ಲಿದ್ದು, ಅವರು ಈ ಡ್ರೆಸ್ಸಲ್ಲಿ ಇರಲಿಲ್ಲ. ಅದು ಪ್ರಭುಪಾದ ಇದರಲ್ಲಿತ್ತು. ಮತ್ತು ಪ್ರಭುಪಾದ ಒಂದು ಪುಸ್ತಕ ಇತ್ತು, ಭಗವದ್ಗೀತೆ. ಹೋಗಿ ಪ್ರಭುಪಾದ್ ರಷ್ಯಾದ ಎಲ್ಲ ಚರ್ಚ್ಗಳನ್ನು ನೋಡ್ತಾರೆ. ಚರ್ಚೆಲ್ಲ ವೇಕೆಂಟ್, ಖಾಲಿ ಖಾಲಿ. ಅಂದರೆ ಕಮ್ಯುನಿಸ್ಟ್ನವರು ಎಂತ ಮಾಡೋದಂದರೆ, ಚರ್ಚಿನ ಹೊರಗೆ ಬ್ರೆಡ್ ಕೊಡುವಂಥದ್ದು. ಚರ್ಚಿಗೆ ಯಾರಾದ್ರು ಹೋಗಿ ಬಂದರೆ, ಹೊರಗೆ ಬಂದರೆ ಬ್ರೆಡ್ ಕೊಡುವಂಥದ್ದು. ಮತ್ತೆ ಹೇಳುವಂಥದ್ದು, ನೀವು ಒಳಗೆ ಚರ್ಚಿಗೆ ಹೋದ್ರಲ್ಲ, ಚರ್ಚಲ್ಲಿ ನಿಮಗೆ ಜೀಸಸ್ ಎಂತಾದ್ರು ಕೊಟ್ಟನಾ? ಇಲ್ಲ. ನಿಮಗೆ ಬ್ರೆಡ್ ಯಾರು ಕೊಟ್ಟದ್ದು? ನಾವು ದೇವರು. ಇದು ಪ್ರೀಚಿಂಗ್. ಪ್ರಭುಪಾದಿಗೆ ತುಂಬ ಬೇಜಾರಾಯಿತು. ಆದರೆ ಅಂತ ರಷ್ಯಾಗೆ ಹೋಗಿದ್ದಾರೆ 4 ದಿವಸಕ್ಕೆ, ಪ್ರೀಚಿಂಗ್ ಮಾಡಲಿಕ್ಕಿಲ್ಲ. ಪ್ರೀಚಿಂಗ್ ಮಾಡಿದರೆ ಜೈಲು. ಆಗ ಒಬ್ಬ ರಷ್ಯನ್ ಈ ಶ್ಯಾಮ್ ಸುಂದರ್ ಪ್ರಭು ಹತ್ರ ಬರ್ತಾನೆ, ಪ್ರಭುಪಾದ ಡಿಸೈಬಲ್. ಬಂದು ಹೇಳ್ತಾನೆ, ಆ ಬೀಟಲ್ಸ್ ಇದು ಕ್ಯಾಸೆಟ್ ಬೇಕು, ಬೀಟಲ್ಸ್ ಇದು. ಆಗ ಬೀಟಲ್ಸ್ ತುಂಬ ಫೇಮಸ್, ಇಂಗ್ಲೆಂಡ್ ಬೀಟಲ್ಸ್. ಆಗ ಶಿಷ್ಯ ಹೇಳುವಂಥದ್ದು, ಬೀಟಲ್ಸ್ ಕ್ಯಾಸೆಟ್ ಇಲ್ಲ, ಬೀಟಲ್ಸನ್ನು ಯಾರು ಭಕ್ತರು ಮಾಡಿದ್ದಾರೆ ಅವರ ಗುರು ಇದ್ದಾರೆ. ಆಗ ಬರುವಂಥದ್ದು. ಅವ ಬಂದು ಪ್ರಭುಪಾದ ಅವನಿಗೆ 4 ದಿವಸ ಭಗವದ್ಗೀತೆ ಬಗ್ಗೆ ಎಲ್ಲ ಹೇಳ್ತಾರೆ. 4 ದಿವಸ ಭಗವದ್ಗೀತೆ ಬಗ್ಗೆ ಎಲ್ಲ ಹೇಳ್ತಾರೆ. ಅವ ಟೋಟಲಿ ಅದನ್ನು ಕುಡಿತಾನೆ, ಭಗವದ್ಗೀತೆ ರಸವನ್ನು ಕುಡಿದು ಅದನ್ನು ಜೆರಾಕ್ಸ್ ಮಾಡ್ತಾನೆ. ಮತ್ತು ಅವ ಪ್ರಚಾರ ಮಾಡುವಂಥದ್ದು. ಮತ್ತು ಅವನನ್ನು ಜೈಲಿಗೆಲ್ಲ ಹಾಕ್ತಾರೆ. ಈಗ ಭಾರತ ನಂಬರ್ 1 ನಮ್ಮ ಈ ಕೃಷ್ಣ ಪ್ರಜ್ಞೆ ಟೀಚಿಂಗಲ್ಲಿ, ಇಸ್ಕಾನ್ನಲ್ಲಿ ಭಾರತ ನಂಬರ್ 1, ಮ್ಯಾಸಿವ್ ಪ್ರೋಗ್ರೆಸ್. ಈಗ ಸೆಕೆಂಡ್ ರಷ್ಯಾ. ಪ್ರಭುಪಾದ ಒಂದು ಬೀಜ ಹಾಕಿದ್ದು, ಈಗ ನೋಡಿ. ಹಾಗೆ ಶುದ್ಧ ಭಕ್ತರು ಅಷ್ಟು ಪವರ್ಫುಲ್.
ಎಸ್, ಇದು ಪ್ರಭುಪಾದ್ ಹೇಗೆ ಅಂದರೆ ಬೆಳಿಗ್ಗೆ 6ರಿಂದ 7 ಗಂಟೆ ಮಾರ್ನಿಂಗ್ ವಾಕ್ ಮಾಡ್ತಾಯಿದ್ರು. ಮಾರ್ನಿಂಗ್ ವಾಕ್. ಆಗ ಸಪೋಸ್ ಈಗ ಫ್ರಾನ್ಸಲ್ಲಿದ್ದರೆ ಫ್ರಾನ್ಸ್ ಇದು ಉನ್ನತ ಮಟ್ಟದ ವೆಲ್ಫೇರ್ ಮಿನಿಸ್ಟರ್, ಯಾರೋ ಮಿನಿಸ್ಟರ್ ಪ್ರಭುಪಾದ್ ಭೇಟಿ ಆಗ್ತಾಯಿದ್ರು. ಬರುವಾಗ ಅವ ಹೀಗೆ ಹೇಳ್ತಿದ್ದ, ಎಸ್ ಯು ಟೆಲ್ ಮಿ. ಹೋಗುವಾಗ ತಲೆಯನ್ನು ಬಗ್ಗಿಸಿ ಪ್ರಭುಪಾದ್ಗೆ ಅಡ್ಡ ಬೀಳ್ತು ಹೋಗ್ತಾಯಿದ್ರು. ಅಂದರೆ ಪ್ರಭುಪಾದ ಹತ್ರ ಅಂಥ ವಿಷಯ ಇತ್ತು, ಅವನಿಗೆ ಆನ್ಸರ್ ಇರಲಿಲ್ಲ. ಎಷ್ಟೋ ಮಂದಿಯನ್ನು ಈ ರೀತಿ ಮಾಡಿದ್ದಾರೆ, ಡಿಫೀಟ್ ಮಾಡಿದ್ದಾರೆ ಪ್ರಭುಪಾದ್. ಇದು ಪ್ರಭುಪಾದ ಪುಸ್ತಕ. ಪ್ರಭುಪಾದ್ ಹೇಳುವಂಥದ್ದು, ಐ ವಿಲ್ ನಾಟ್ ಡೈ, ಐ ವಿಲ್ ಲಿವ್ ಇನ್ ಮೈ ಬುಕ್ಸ್. ಪ್ರಭುಪಾದ್ ಈಗ ಕೂಡ ಇದ್ದಾರೆ. ಅದಕ್ಕೆ ನಾವು ಡೈಲಿ ಪ್ರಭುಪಾದ ಪುಸ್ತಕ ಓದ್ತೇವೆ, ಅದನ್ನು ನಮಗೆ ಇನ್ಸ್ಪಿರೇಷನ್ ಸಿಗ್ತಾ ಉಂಟು. ಇದು ಪ್ರಭುಪಾದ್ ಬರೆದ ಬ್ಯಾಕ್ ಟು ಗಾಡ್ ಮ್ಯಾಗ್ಝಿನ್. ಎಸ್, ಪ್ರಭುಪಾದ್ ಇದು 12 ವರ್ಷದಲ್ಲಿ 1965ಇಂದ 1977 ತನಕ 12 ವರ್ಷದಲ್ಲಿ 14 ಬಾರಿ ಇಡೀ ವಿಶ್ವಕ್ಕೆ ಪರ್ಯಟನೆ ಮಾಡಿದ್ದಾರೆ. ನೀವೆಣಿಸಿ, ರಿಟೈರ್ಮೆಂಟ್ ಆಗುವ ಏಜ್ ಎಷ್ಟು? 60 ಅಲ್ಲ. ಪ್ರಭುಪಾದ್ ಓದೋದು 70ರಿಂದ 82 ವರ್ಷ. ನಾವೆಲ್ಲ ಮನೆಯಲ್ಲಿ ತಂದೆ ತಾಯಿಯನ್ನು, ನೀವು ಎಂಥ ಕೆಲಸ ಮಾಡಬೇಡಿ, ನೀವು ಆರಾಮ್ಸೆ, ನಿಮಗೆಲ್ಲ ನಾವು ತಂದು ಕೊಡ್ತೇವೆ, ನೀವು ಜಸ್ಟ್ ಮನೇಲಿ ಇರಿ, ಆ ರೀತಿ ಹೇಳೋದಲ್ಲ ನಾವು ತಂದೆ ತಾಯಿಗಳಿಗೆ. ರಿಟೈರ್ಮೆಂಟ್ ಅಂದರೆ ನೀವು ಏನು ಮಾಡೋದು ಬೇಡ. ಈಗೆಲ್ಲ ಜನರೆಲ್ಲ ಅಮೇರಿಕೆ ಹೋಗ್ತಾರೆ, ಮಕ್ಕಳೆಲ್ಲ ಅಮೇರಿಕಲ್ಲಿ ಇರುವಂಥದ್ದು, 6 ತಿಂಗಳು ರಿಲ್ಯಾಕ್ಸ್ ಮಾಡಲಿಕ್ಕೆ ಹೋಗ್ತಾರೆ. ಆದರೆ ಪ್ರಭುಪಾದ್ ರಿಲ್ಯಾಕ್ಸ್ ಮಾಡಲಿಕ್ಕೆ ಹೋಗೋದಲ್ಲ. ಎಸ್, ಇದು ನಮ್ಮ ರಾಧಾ ಗೋವಿಂದ್. ಹಾಗಾಗಿ ಈ ಕ್ಲಾಸ್ ಸ್ಟಾರ್ಟ್ ಮಾಡೋ ಮುಂಚೆ ರಾಧಾ ಗೋವಿಂದ್ಗೆ ವಂದನೆ ಸಲ್ಲಿಸುತ್ತಾ ಇವತ್ತು ನಾನು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ. ಎಸ್, ಇದು ನಮ್ಮ ಮುಂಚಿನ ಅಡ್ರೆಸ್. ನಮ್ಮ ದೇವಸ್ಥಾನದ ಅಧ್ಯಕ್ಷರು ಈಸ್ ಗ್ರೇಸ್ ನಾಮನಿಷ್ಠ ದಾಸ್. ಇವರು BTech IIT ಕಾನ್ಪುರ್. ಎಸ್, ಯಾರಾದರೂ ಓದ್ಬೋದಾ? ಕಾಣ್ತದಲ್ಲ, ಓದ್ಬೋದು. ಭಗವದ್ಗೀತೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಉತ್ತರಗಳನ್ನು ಹೊಂದಿರುವ ಮಹಾಕಾವ್ಯವಾಗಿದೆ. ಇದನ್ನು ಮಹಾತ್ಮ ಗಾಂಧಿಯವರು ಆಧ್ಯಾತ್ಮಿಕ ನಿಘಂಟು ಎಂದು ಪರಿಗಣಿಸಿದ್ದರು ಮತ್ತು ಇದು ಪ್ರಪಂಚದಾದ್ಯಂತ ಅನೇಕ ನಾಯಕರಿಗೆ ಸ್ಫೂರ್ತಿಯ ಪುಸ್ತಕವಾಗಿದೆ. ಎಸ್, ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳುವಂಥದ್ದು, मुझे बहुत आनंद मिलता है जब मैं पाश्चात्य देश जाता हूँ और उधर वो लोग भगवद गीता जब पकड़ते हैं उस वक्त बहुत अटूट आनंद मिलता है. ಹಾಗಾಗಿ ಈಗ ಜಗತ್ತಿನಾದ್ಯಂತ ಪ್ರಚಾರ ಮಾಡಲಿಕ್ಕೆ ಕಾರಣ ಯಾರು? ಪ್ರಭುಪಾದ್. ಹಾಗಾಗಿ ನಾವು ಪ್ರಭುಪಾದ್ ಕೂಡ ವಂದನೆ ಸಲ್ಲಿಸುವ. ಶಿಲ ಪ್ರಭುಪಾದ್ ಕಿ. ಎಸ್, ಇದು ಗಾಂಧೀಜಿಯವರು ಹೇಳಿದರು. ಎಸ್, ಓದ್ಬೋದು ಯಾರಾದರೂ? ಗೀತಾ ಅಧ್ಯಯನ ಮಾಡುವವರಿಗೆ ಅದರಿಂದ ದಿನನಿತ್ಯ ನವೋಲ್ಲಾಸ ಮತ್ತು ನವ ಅರ್ಥಗಳು ಹೊಮ್ಮುತ್ತವೆ. ಎಸ್, ಓಕೆ, ಧನ್ಯವಾದ. ಹೇಗೆಂದರೆ ನಾನು ಫಸ್ಟಿಗೆ ಭಗವದ್ ಪರ್ಚೇಸ್ ಮಾಡಿದ್ದು 2007 ಪರ್ಚೇಸ್ ಅಲ್ಲಿ ಗಿಫ್ಟ್ ಸಿಕ್ಕಿದ್ದು ನನಗೆ. ಒಬ್ಬರು ನನ್ನ ಗೆಳೆಯ ಇಸ್ಕಾನ್ ಕರ್ಕೊಂಡೋಗಿ ನಾನು ಕೊಟ್ಟರು. ಆಗ ಓದಿದ್ದೇನೆ, ಈಗ ಕೂಡ ಓದ್ತಾ ಇದ್ದೆ. ನಿನ್ನೆ ಓದಿದೆ ನಾನು, ಇವತ್ತು ಓದಿಲ್ಲ, ನಿನ್ನೆ ನಾನು ಟ್ರೈನಿಂದ ಬರುವಾಗ, ಡಿಸ್ಚಾರ್ಜ್ ಆಗಿ ಬರುವಾಗ ಓದಿದೆ. ಈಗ ನಾನು 2007 ಓದಿದ್ದೇನೆ, ನಿನ್ನೆ ಕೂಡ ಓದಿದ್ದೇನೆ. ನನಗೆ ಹೊಸ ಹೊಸ ವಿಷಯ ಗೊತ್ತಾಯಿತು. ಯಾಕೆಂದರೆ ಈ ಪುಸ್ತಕ ಮಾಮೂಲಿ ಪುಸ್ತಕ ಅಲ್ಲ, ಟ್ರಾನ್ಸೆಂಡೆಂಟಲ್ ಲಿಟ್ರೇಚರ್. ಟ್ರಾನ್ಸೆಂಡೆಂಟಲ್ ಅಂದರೆ ದಿವ್ಯ, ಆಧ್ಯಾತ್ಮಿಕ ಲೋಕದಿಂದ, ಗೋಲೋಕದ ಇದು ವಾಣಿ. ಹಾಗಾಗಿ ಈಗ ನನ್ನ ಎಜುಕೇಷನ್ 2006 ಆಗಿದೆ. ಸಪೋಸ್ ಈಗ ನನಗೆ ನಾನು ಕಲಿತ ಆ ಪುಸ್ತಕ ಕೊಟ್ಟರೆ ನನಗೀಗ ಆಸಕ್ತಿ ಇಲ್ಲ, ಅದರಲ್ಲಿ ನವೋಲ್ಲಾಸ ಬರುವುದಿಲ್ಲ, ಬೋರ್ ಆಗ್ತದೆ. ಆದರೆ ಭಗವದ್ಗೀತೆ ಹಾಗೆ ಅಲ್ಲ, ಯಾವ ಟೈಮಲ್ಲಿ ಕೂಡ ಓದ್ಬೋದು. ಎಸ್, ನೆಕ್ಸ್ಟ್ ಅದನ್ನು ಓದ್ಬೋದು. ಎಸ್, ಸೆಕೆಂಡ್ ಒನ್. ಎಸ್, ನಾನು ಭಗವದ್ಗೀತೆಯನ್ನು ಓದಿದಾಗ ಮತ್ತು ದೇವರು ಈ ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿಸಿದನೆಂದು ತಿಳಿದಾಗ ಉಳಿದಂತೆ ಎಲ್ಲವೂ ಅತಿಯಾದದ್ದು ಎಂದು ತೋರುತ್ತದೆ. ಎಸ್, ಇದು ಆಲ್ಬರ್ಟ್ ಐನ್ಸ್ಟೀನ್. ಪ್ರಭುಪಾದ್ ಹೇಳುವಂಥದ್ದು, ಐನ್ಸ್ಟೀನ್, ನ್ಯೂಟನ್
ದೇ ಆರ್ ದಿ ರಿಯಲ್ ಸೈಂಟಿಸ್ಟ್. ದೇ ಆರ್ ಬಿಲೀವರ್ಸ್ ಆಫ್ ಗಾಡ್. ಅವರು ಭಗವಂತನ ನಂಬ್ತಾ ಇದ್ರು. ಈಗದು ಸೈಂಟಿಸ್ಟ್ನವ್ರು ಎಂತಂದರೆ, ಪ್ರಭುಪಾದ ಹೇಳುವಂಥ ಒಂದು ಸೈನ್ಸ್ ಹೇಗೆಂದರೆ, ಒಬ್ಬನನ್ನು ತುಳಿದು ಇನ್ನೊಬ್ಬ ನೋಬೆಲ್ ಪ್ರೈಸ್ ಸಿಗುವಂಥದ್ದು. ಆದರೆ ವೇದಿಕ್ ಸೈನ್ಸಲ್ಲಿ ಹಾಗೆ ಅಲ್ಲ. ವೇದಿಕ್ ಸೈನ್ಸಲ್ಲಿ ಒಬ್ಬನ ತೊಳ್ದಲ್ಲ. ಈಗ ಬ್ರಹ್ಮ ಹೇಳಿದನ್ನು ನಾರದ ಮುನಿ ಹೇಳುವಂಥದ್ದು, ನಾರದ ಮುನಿ ಹೇಳಿದನ್ನು ವೇದವ್ಯಾಸರು ಹೇಳುವಂಥದ್ದು, ವೇದವ್ಯಾಸರು ಹೇಳಿದನ್ನು ಶುಕಮುನಿ ಹೇಳುವಂಥದ್ದು, ಶುಕಮುನಿ ಹೇಳಿದನ್ನು ಮಧ್ವಾಚಾರ್ಯ ಹೇಳುವಂಥದ್ದು. ಈ ರೀತಿ ಗುರು ಪರಂಪರೆ ಅದು ಡಿಸೆಂಡಿಂಗ್. ಆದರೆ ಈ ಸೋಕಾಲ್ಡ್ ಸೈನ್ಸಲ್ಲಿ ಅಸೆಂಡಿಂಗ್, ಅವ್ರು ತುಳಿದು. ಹಾಗಾಗಿ ಐನ್ಸ್ಟೀನ್ ವಾಸ್ ಬಿಲೀವರ್, ಪ್ರಭುಪಾದ ಹೇಳುವಂಥದ್ದು. ಬಟ್ ನೌ ಸೋಕಾಲ್ಡ್ ಸೈಂಟಿಸ್ಟ್ ಈಸ್ ನಾಟ್ ಬಿಲೀವರ್, ಪ್ರಭುಪಾದ ಹೇಳುವಂಥದ್ದು. ಇವಾಗ ನೋಡಿ, ತುಂಬ ನಂಬಿಕೆ ಇದೆ ಭಗವದ್ಗೀತೆ ಬಗ್ಗೆ ಐನ್ಸ್ಟೀನ್ಗೆ. ಎಸ್, ನೆಕ್ಸ್ಟ್ ಓದ್ಬೋದು. ಎಸ್. ಮುರಿದ ಕೇಬಲ್ನೊಂದಿಗೆ ನೀವು ಅದನ್ನು ಚಾರ್ಜ್ ಮಾಡಿದರೆ ಫೋನ್ ಹಾನಿಯಾಗುತ್ತದೆ. ಸರಿಯಾದ ಡೇಟಾ ವರ್ಗಾವಣೆಗೆ ಇದನ್ನು ಬಳಸಲಾಗುವುದಿಲ್ಲ. ಇದು ಮೂಲ ಮತ್ತು ರಿಸೀವರ್ ನಡುವಿನ ಸಂಪರ್ಕದ ಕೊರತೆಯಿಂದಾಗಿ. ಎಸ್, ನೆಕ್ಸ್ಟ್ ಇದು ಓದ್ಬೋದು ಕೆಳಗಿದೆ. ಅದೇ ರೀತಿ ಕೃಷ್ಣನ ಸಂದೇಶವು ಶಿಸ್ತಿನ ಉತ್ತರಾಧಿಕಾರದ ಮುರಿಯದ ಸರಪಳಿಯ ಮೂಲಕ ಬರಬೇಕು. ಎಸ್, ಇದು ತುಂಬ ಮೇನ್, ತುಂಬ ಇಂಪಾರ್ಟೆಂಟ್ ಇದು. ಹೇಗೆಂದರೆ ಇದಕ್ಕೆ ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಪ್ರಭುಪಾದ ಅಮೇರಿಕಾದಲ್ಲಿರುವಾಗ ಒಬ್ಬಳು ಜರ್ನಲಿಸ್ಟ್ ಬಂದು, ಸ್ವಾಮೀಜಿ ಸ್ವಾಮೀಜಿ ಸ್ವಾಮೀಜಿ, ಯು ಹ್ಯಾವ್ ಡನ್ ಮ್ಯಾಜಿಕ್, ಯು ಹ್ಯಾವ್ ಡನ್ 108 ಟೆಂಪಲ್. ನೀವು 108 ದೇವಸ್ಥಾನ ಕಟ್ಟಿದ್ದೀರಿ, ನೀವು ಎಂಥ ಮ್ಯಾಜಿಕ್ ಮಾಡಿದ್ದೀರಿ, ಲಕ್ಷಗಟ್ಟಲೆ ಭಕ್ತರನ್ನು ಮಾಡಿದ್ದೀರಿ. ಪ್ರಭುಪಾದಗಳು, ನಾನು ಏನು ಮಾಡಲಿಲ್ಲ, ಏನು ಮಾಡಲಿಲ್ಲ. ಇಷ್ಟು ದೇವಸ್ಥಾನ ಮಾಡಿದ್ದೀರಿ ಕಡಿಮೆ ಸಮಯದಲ್ಲಿ, ಇಷ್ಟು ಭಕ್ತರನ್ನು ಮಾಡಿದ್ದೀರಿ. ನಾನು ಜಸ್ಟ್ ಪೋಸ್ಟ್ ಮ್ಯಾನ್. ಕೃಷ್ಣ ಎಂತ ಹೇಳಿದ್ದಾರೆ ಪೋಸ್ಟ್, ಅದನ್ನು ನಾನು ಕೊಟ್ಟದ್ದು. ಯಾಕೆ ನೀವು ಬರ್ತದಲ್ಲ ಭಗವದ್ಗೀತಾ? ಪ್ರಭುಪಾದ ಹೇಳ್ತಾರೆ, ನಾನು ಬರೀಲಿಕ್ಕೆ ಯಾರು, ಇದು ಕೃಷ್ಣ ಬರ್ತದೆ. ನಾನು ಜಸ್ಟ್ ಕೃಷ್ಣ ಹೇಳಿದ್ದನ್ನು ರಿಪೀಟ್ ಮಾಡಿದ್ದು. ಹಾಗಾಗಿ ಈ ಮುರಿಯದ ಸರಪಳಿ ಅಂದರೆ ಹಾಗೆ, ಅವರ ಓನ್ ಎಕ್ಸ್ಪ್ಲನೇಷನ್ ಇಲ್ಲ. ಪ್ರಭುಪಾದ ಹೇಳುವಂಥದ್ದು, ಎಂತಾದರೂ ಕ್ರೆಡಿಟ್ ಹೋಗುದಿದ್ರೆ ನನ್ನ ಗುರು ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ಗೆ ಹೋಗಲಿ ಅಂತ. ನನಗೆ ಬೇಡ ಕ್ರೆಡಿಟ್. ಭಕ್ತ ಯಾವಾಗಲೂ ಕ್ರೆಡಿಟ್ ತಗೊಳ್ಳೋದಿಲ್ಲ. ಭಕ್ತ ಯಾವಾಗ ಕೃಷ್ಣನಿಗೆ ಕ್ರೆಡಿಟ್ ಕೊಡ್ತಾನೆ. ಹಾಗಾಗಿ ಇಲ್ಲಿ ನೋಡಿ, ನಿಮಗೆ ಕಾಣ್ಬೋದು. ಫಸ್ಟ್ ಇದು ಬ್ರಹ್ಮ, ಕೃಷ್ಣ ಬ್ರಹ್ಮನಿಗೆ ಹೇಳುವಂಥ, ಬ್ರಹ್ಮ ನಾರದ. ಈ ರೀತಿ ಗುರು ಪರಂಪರೆ ಬರುವಂಥ. ಗುರು ಪರಂಪರೆಯಲ್ಲಿ ಅಂದರೆ ಪ್ರಭುಪಾದ ಹೇಳುವಂಥದ್ದು, ಗುರು ಸಾಧು ಶಾಸ್ತ್ರ ತ್ರಿನೋಕೆ ಏಕಿ ವಾಕ್ಯ. ಗುರು ಹೇಳಿದ್ದು, ಪ್ರೀವಿಯಸ್ ಆಚಾರ್ಯರು ಹೇಳಿದ್ದು, ಶಾಸ್ತ್ರ ಹೇಳಿದ್ದು ಮ್ಯಾಚ್ ಆಗಬೇಕು. ಮೂರು ಕೂಡ ಸೇಮ್ ಲೈನಲ್ಲಿ ಇರಬೇಕು. ಇಂಟರ್ಪ್ರಿಟೇಷನ್ ಇಲ್ಲ. ಗುರು ಹೇಳಿದ್ದು, ಪ್ರೀವಿಯಸ್ ಆಚಾರ್ಯ ಹೇಳಿದ್ದು, ಶಾಸ್ತ್ರ ಹೇಳಿದ್ದು ಅದು ಆಚೆಚೆ ಆಗಲಿಕ್ಕಿಲ್ಲ, ಸೇಮ್ ಇರಬೇಕು. ಹಾಗಾಗಿ ಇದು ಯಾವಾಗಲೂ ಗುರು ಪರಂಪರೆ ಅಂತ ಬಂದರೆ ತುಂಬ ಒಳ್ಳೆಯದು. ಎಸ್, ನಮ್ಮ ಪರಂಪರೆ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ. ಬ್ರಹ್ಮ ಮಧ್ವಾಚಾರ್ಯ ಮತ್ತು ಗೌಡಿಯ ಪರಂಪರೆ. ಎಸ್, ಓದ್ಬೋದು ಯಾರಿಗಾದ್ರು. ಗೀತಾ ಒಂದು ವಿಶಾಲವಾದ ಪುಸ್ತಕ. ಗೀತೆಯ ವ್ಯವಸ್ಥಿತ ಅಧ್ಯಯನವು ಸುಮಾರು 1 ವರ್ಷ ತೆಗೆದುಕೊಳ್ಳುತ್ತದೆ. 18 ದಿನಗಳಲ್ಲಿ ನಾವು ಅದನ್ನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಕೃಷ್ಣ ಮತ್ತು ಅರ್ಜುನರ ನಡುವಿನ ಆಲೋಚನೆಗಳ ಹರಿವಿನಿತ್ತ ಗಮನ ಹರಿಸುತ್ತಿದ್ದೇವೆ. ಉದ್ದೇಶ, ಗೀತೆಯ ಆಳವಾದ ಅಧ್ಯಯನಕ್ಕೆ ಒಂದನ್ನು ಸಿದ್ಧಪಡಿಸಿ. ಎಸ್, ಪ್ರಭುಪಾದ ಹೇಳುವಂಥದ್ದು, ರೀಡಿಂಗ್ ಮೀನ್ಸ್ ಡೀಪ್ ರೀಡಿಂಗ್. ಡೀಪ್ ರೀಡಿಂಗ್ ಅಂದರೆ ಅಂತ, ಈಗ ಎಲ್ಲರೂ ನಿಮಗೆ ನ್ಯೂಸ್ ಪೇಪರ್ ಬರ್ತದೆ ಮನೆಗೆ, ನೀವು ಓದ್ತೀರಿ. ಈಗ ಭಗವದ್ಗೀತೆ ನ್ಯೂಸ್ ಪೇಪರ್ ಆಗಿ ಓದಲಿಕ್ಕಿಲ್ಲ. ಅಂದರೆ ಪ್ರಭುಪಾದ ಹೇಳುವಂಥದ್ದು, ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್, ನಾಟ್ ಕ್ವಾಂಟಿಟಿ. ಕ್ವಾಲಿಟಿ ಅಂದರೆ ಅಂತ, ನಾನು ಇವತ್ತು 10 ಪುಟ ಓದಿದೆ, ಯಾರಿಗೆ ಬೇಕು 10 ಪುಟ? ನಾನು 1 ಪ್ಯಾರ ಡೀಪಾಗಿ ಓದಿದ್ರೆ ಸಾಕು. ಇಮಿಡಿಯೇಟ್ ರಿಯಲೈಸೇಷನ್ ಬರ್ತದೆ ಒಳಗಿಂದ, ಸಾಕ್ಷಾತ್ಕಾರ ಬರಬೇಕು ಒಳಗಿಂದ. ಭಗವಂತ ಪರಮಾತ್ಮನಾಗಿ ಇದ್ದಾನೆ, ಈ ವಿಲ್ ಇನ್ಸ್ಪೈರ್ ಮಾಡ್ತಾನೆ. ಹಾಗಾಗಿ ಕ್ವಾಲಿಟಿ ಓದುವಂಥದ್ದು ಬೇಕು, ಕ್ವಾಂಟಿಟಿ ಅಲ್ಲ. ಹಾಗೆ ಗೀತೆ ವಿಶಾಲವಾದ ಪುಸ್ತಕ. ಗೀತೆಯನ್ನು ಈಗ ನಾವು ಎವ್ರಿ ಸಂಡೇ ನಿಮಗೆ ಮಾಡ್ತೇವೆ, ಒಂದೊಂದು ಚಾಪ್ಟರ್.
ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಡೀಟೇಲ್ ಮಾಡಬೇಕಿದ್ರೆ ಹೇಗೆಂದರೆ ನಾವೊಂದು ಡೈಲಿ ಅಂದರೆ ಆಲ್ಮೋಸ್ಟ್ 3 ಮಂತ್ಸ್ ಡೈಲಿ ಮಾಡಿದರೆ ನಿಮಗೆ ಅದರಲ್ಲಿ ತುಂಬ ಸಿಗ್ತದೆ. ಈಗ ನಿಮಗೆ ಸಿಗ್ತದೆ, ಆದರೆ ಗೀತೆಯಲ್ಲಿ ತುಂಬ ವಿಷಯ ಉಂಟು, ತುಂಬ ಉಂಟು ವಿಷಯ. ಹಾಗೆ ನಿಮ್ಮನ್ನೀಗ ನಾವು ಅಧ್ಯಯನಕ್ಕೆ ಸಿದ್ಧ ಮಾಡುವಂಥದ್ದು. ಈ 18 ದಿವಸ, ಇವತ್ತು ಫಸ್ಟ್ ಡೇ, ಹೀಗೆ 18 ಆದಿತ್ಯವಾರ ನಾವು ಮಾಡ್ತೇವೆ, ನಿಮ್ಮನ್ನು ಸಿದ್ಧಪಡಿಸುವಂಥದ್ದು. ಎಸ್, ನೆಕ್ಸ್ಟ್ ಓದಿ ಯಾರಾದರೂ. ಎಸ್, ಯಾರು ಓದ್ಬೋದು? ಅರ್ಜುನನ ವಿಸ್ಮಯ ಮತ್ತು ಭ್ರಮೆಯ ನೋಟವು ಕೃಷ್ಣನ ವ್ಯವಸ್ಥೆ ಎಂದು ತಿಳಿಯಬೇಕು. ಅರ್ಜುನನ ಗೊಂದಲ ಮತ್ತು ವಿಸ್ಮಯ ಇಲ್ಲದಿದ್ದರೆ ಕೃಷ್ಣನು ಅವನನ್ನು ರಕ್ಷಿಸಲು ಭಗವದ್ಗೀತೆಯನ್ನು ಮಾತನಾಡುವ ಅಗತ್ಯವಿಲ್ಲ. ಅರ್ಜುನನು ಭಗವದ್ಗೀತೆಯ ಮೊದಲ ಕೇಳುಗನಾಗಿದ್ದರೂ ಅದು ಎಲ್ಲರ ಅನುಕೂಲಕ್ಕಾಗಿ. ಎಸ್, ಈಗ ನಾವು ಫಸ್ಟಿಗೆ ತಿಳಿಬೇಕು, ಅರ್ಜುನ ಮಾಮೂಲಿ ಜನ ಅಲ್ಲ. ಅರ್ಜುನ ಕೃಷ್ಣನ ನಿತ್ಯ ಸಂಗಾತಿ, ಇಟರ್ನಲ್ ಅಸೋಸಿಯೇಟ್. ಇಟರ್ನಲ್ ಅಸೋಸಿಯೇಟ್ ಅಂದರೆ ಯಾವಾಗ ಕೃಷ್ಣ ಬರ್ತಾನೆ ಭೂಮಿಗೆ, ಆಗ ಅರ್ಜುನ ಕೂಡ ಬರ್ತಾನೆ. ಈಗ ನರನಾರಾಯಣ ಋಷಿ, ನರ ಅರ್ಜುನ, ನಾರಾಯಣ ಕೃಷ್ಣ. ಹೀಗೆ ಚೈತನ್ಯ ಮಹಾಪ್ರಭು ಅಂತ ಚೈತನ್ಯ ಮಹಾಕೃಷ್ಣ, ರಮಾನಂದರಾಯ ಅರ್ಜುನ. ಹಾಗಾಗಿ ಅರ್ಜುನನನ್ನು ಬ್ರಹ್ಮೆಗೆ ತಂದದ್ದು ಯಾಕೆ? ಭಗವದ್ಗೀತೆ ಹೇಳಲಿಕ್ಕೋಸ್ಕರ. ಕೃಷ್ಣನಿಗೆ ಗೊತ್ತುಂಟು, ಈ ದ್ವಾಪರಯುಗ ಎಂಡಾದ ಮೇಲೆ ಕಲಿಯುಗ ಬರ್ತದೆ, ಕಲಿಯುಗದ ಜನರಿಗೆ ಅಂದರೆ ಸ್ವಲ್ಪ ಈ ಭಗವಂತನ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ, ಅದಕ್ಕೋಸ್ಕರ ಭಗವಂತ ಈ ರೀತಿ ಮಾಡುವಂಥದ್ದು. ಭಗವದ್ಗೀತೆ ಓದುವಾಗ ಎಲ್ಲಿಯೆಲ್ಲ ಕೃಷ್ಣ ಹೇಳ್ತಾನೆ, ಆ ಮೆಸೇಜ್ ಅರ್ಜುನನಿಗೆಲ್ಲ, ನಮಗೆ. ನಾವು ಈ ರೀತಿ ತಿಳಿಬೇಕು. ಎಸ್, ನೆಕ್ಸ್ಟ್. ಕೃಷ್ಣನು 2 ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸಿದನು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಹೋರಾಡಲು ಅರ್ಜುನನಿಗೆ ಕಷ್ಟವಾಯಿತು. ಅರ್ಜುನನು ಶ್ರೀಕೃಷ್ಣನಿಗೆ ಶರಣಾದನು ಮತ್ತು ಇದರ ಪರಿಣಾಮವಾಗಿ ಈ ಭಗವದ್ಗೀತೆ ಮಾತನಾಡಲಾಯಿತು. ಎಸ್, ಈಗ ಎಂತಾಯ್ತು ಅಂದರೆ, ಅರ್ಜುನ ಕುರುಕ್ಷೇತ್ರದಲ್ಲಿದ್ದಾನೆ, ಯುದ್ಧ ಭೂಮಿಯಲ್ಲಿದ್ದಾನೆ. ಈಗ ನಾನು ಯುದ್ಧ ಮಾಡುವುದಿಲ್ಲ. ಭೀಷ್ಮ ನನ್ನ ಅಜ್ಜ, ದ್ರೋಣಾಚಾರ್ಯ ನನ್ನ ಗುರು, ದುರ್ಯೋಧನ ನನ್ನ ಅಣ್ಣ, ನಾನು ಯುದ್ಧ ಮಾಡುವುದಿಲ್ಲ. ಅದಕ್ಕೆ ಅವ ಎಂತ ಮಾಡುವಂಥದ್ದು, 2 ಸೇನೆಗಳ ಮಧ್ಯದಲ್ಲಿ ಭಗವಂತ ಹೋಗಿ ನಿಲ್ಲಿಸುವಂಥದ್ದು. ಆಗ ಅವನು ತುಂಬ ಕಷ್ಟ ಆಯಿತು ಅರ್ಜುನನಿಗೆ. ಹಾಗೆ ಎಂತ ಮಾಡ್ತಾನೆ, ಶರಣ ಆಗ್ತಾನೆ. ಹಾಗೆ ನಮಗೆ ಕೂಡ ಕಷ್ಟ ಬರ್ತದೆ. ಕಷ್ಟ ಬರುವುದಿಲ್ವಾ? ಕಲಿಯುಗದಲ್ಲಿ ಕಷ್ಟ ಇಲ್ವಾ? ಎಲ್ಲರ ಮನೆ ದೋಸೆ ತೂತೆ, ಕಷ್ಟವೇ ಇರುವಂಥದ್ದು. ಕಷ್ಟವೇ ಪದಂ ಪದಂ ವಿಪದಂ, ಪ್ರತಿ ಸ್ಟೆಪ್ ಡೇಂಜರ್ ಅಂತೆ. ಹೇಗೆಂದರೆ ನೋಡಿ, ಈಗ ನಾವು ಸೈಲೆಂಟ್ ಮಾಡಿ, ಸೈಲೆಂಟ್. ಎಸ್, ಓಕೆ. ಅಲ್ಲ, ಫಸ್ಟಿಗೆ ಅದು ಕ್ಲಿಕ್ ಮಾಡಿ ಸೈಲೆಂಟ್. ತುಂಬ ಡಿಸ್ಟ್ರಾಕ್ಷನ್ ಅದು ಮೊಬೈಲನ್ನು ನಾನೀಗ 10 ದಿವಸ ಟ್ರೀಟ್ಮೆಂಟಿಗೆ ಹೋಗಿದ್ದೆ. ಅಲ್ಲಿ ಹೇಗೆಂದ್ರೆ ನಾನು ಫ್ಲೈಟ್ ಮೋಡಲ್ಲಿ ಇಟ್ಟದ್ದು, ಯಾಕೆಂದರೆ ಮೊಬೈಲ್ ಇದ್ದರೆ ಕಿರಿಕಿರಿ. ಫ್ಲೈಟ್ ಮೋಡಲ್ಲಿ ಇಡುವ. ಎಸ್, ಓಕೆ. ಹಾಗೆ ಪ್ರತಿ ಸ್ಟೆಪ್ ಡೇಂಜರ್. ಹೇಗೆ ಅಂದರೆ ಪ್ರಭುಪಾದ ಹೇಳುವಂಥದ್ದು, ಈಗ ನಾವು ರಾತ್ರಿ ಮಲಗ್ತೇವೆ, ನಾವು ಬೆಳಿಗ್ಗೆ ಹೇಳ್ತೇವೆ ಅಂತ ಗ್ಯಾರಂಟಿ ಉಂಟಾ? ಇಲ್ಲ. ಆದರೆ ನಮ್ಮ ತಲೆಯಲ್ಲಿ ತುಂಬ ಉಂಟು, ನಾನು ತುಂಬ ಜಾಸ್ತಿ ಬದುಕ್ತೇನೆ. ಈಗ ನನಗೆ ಪ್ರಾಯ 30, ನಾನೊಂದು 80 ತನಕ ಬದುಕ್ತೇನೆ. ಈ ರೀತಿ ನಮ್ಮ ತಲೆಯಲ್ಲಿ ವಿಚಾರ ಇಲ್ವಾ? ಈಗ ಎಂತಾಯ್ತು ಅಂದರೆ, ಭಗವಂತ ನಮಗೆ ತೋರಿಸಿಕೊಟ್ಟ. ಕೊರೋನಾದಲ್ಲಿ 25 ಮಂದಿಯವರು ಕೂಡ, 25 ಪ್ರಾಯದವರು ಸತ್ತಿದ್ದಾರೆ. ಕೃಷ್ಣ, ಎಸ್, ನಿದ್ದೆ ಬಂತೆ ನಮ್ಮ ಈ ಕ್ಲಾಸ್ ಭಗವದ್ಗೀತೆ ಆಗುವ ನಿದ್ದೆ ಬರ್ತದೆ, ಏನು ಮಾಡ್ಲಿಕ್ಕೆ ಆಗುತ್ತೆ. ಓಕೆ, ಎಸ್, ಮಲಗು, ಆದರೂ ಕೂಡ ಕೇಳು. ಅವರು ಹುಡುಕಿದ್ದಾರೆ. ಓಕೆ, ಎಸ್. ಹಾಗೆ
ಏನು ಗ್ಯಾರಂಟಿ ಇಲ್ಲ ಅಂತೆ. ಅದು ನಾವು ಯೋಚನೆ ಮಾಡ್ತೇವೆ, ನಾನು ಜಾಸ್ತಿ ಬದುಕ್ತೇನಂತ. ಪ್ರಭುಪಾದ ಹೇಳುವಂಥದ್ದು, ರಾತ್ರಿ ಮಲಗುವಾಗ ನಾವು ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕಂತೆ. ಓ ಕೃಷ್ಣ, ಇವತ್ತಿನ ದಿವಸ ನನಗೆ ಕೊಟ್ಟಿದ್ಯಾ, ನಾನು ನಿನ್ನ ಸೇವೆ ಮಾಡಿದ್ದೇನೆ, ನನಗೆ ಇನ್ನೊಂದು ದಿವಸ ಕೊಡು. ಇನ್ನೊಂದು ದಿವಸ ಕೂಡ ನಾವು ಬೇಡಬೇಕಂತೆ ಭಗವಂತನ ಹತ್ರ. ಯಾಕೆ ಗ್ಯಾರಂಟಿ ಇಲ್ಲ. ಮಲಗದಲ್ಲಿಯೇ ಸ್ಟ್ರೋಕ್ ಬರ್ಬೋದು, ಇಲ್ಲದ್ರೆ ಮಲಗಿ ಸಡನ್ ಒಂದು 10 ಗಂಟೆಗೆ ಮಲಗಿದರೆ 12 ಗಂಟೆಗೆ ಬಾತ್ರೂಮಿಗೆ ಹೋಗ್ತೇವೆ, ಅಲ್ಲಿ ಜಾರಿ ಬೀಳ್ಬೋದು, ತಲೆಗೆ ಎಂತಾದರೂ ಏಟಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಎಂತ ಬರ್ದಿದಂತೆ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಯಾವಾಗಲೂ ಭಗವಂತನ ಹತ್ರ ನನಗೆ ಒಂದು ದಿವಸ ಎಕ್ಸ್ಟ್ರಾ ಕೊಡು, ನಾನು ನಿನ್ನ ಸೇವೆ ಮಾಡ್ತೇನೆ, ನಾನು ನಿನ್ನ ಸೇವೆ ಬಿಟ್ಟಿದ್ದೇನೆ, ಈಗ ನನಗೆ ಸೇವೆ ಮಾಡಬೇಕು, ದಯವಿಟ್ಟು ನನಗೆ ಒಂದು ದಿವಸ ಜಾಸ್ತಿ ಕೊಡು, ಈ ರೀತಿ ಕೇಳಬೇಕಂತ. ಹಾಗೆ ಆ ಶರಣಾಗತಿ ಭಾವ ಬೇಕು. ಶರಣಾಗತಿ ಭಾವ ಇಲ್ಲಿ ಹರಿಬೋಲ್ ಸಾರಿ ಓಕೆ, ಶರಣಾಗತಿ ಭಾವ ಬೇಕಂತೆ. ಇಲ್ಲಿ ಅರ್ಜುನನಿಗೆ ಶರಣಾಗತಿ ಭಾವ ಇತ್ತು. ಶರಣಾದ, ಅದರ ನಂತರ ಭಗವಂತ ಭಗವದ್ಗೀತೆಯನ್ನು ಹೇಳಿದ. ಹಾಗಾಗಿ ನಾವು ಕೂಡ ಶರಣಾದರೆ ಭಗವಂತ ನಮಗೆ ಸಹಾಯ ಮಾಡ್ತಾನೆ, ಭಗವಂತ ಸಹಾಯ ಮಾಡ್ತಾನೆ. ಎಸ್, ಪ್ರತಿಯೊಂದು ಪ್ರಮಾಣವು ಒಂದು ಹೆಜ್ಜೆಯಿಂದ ಪ್ರಾರಂಭ ಆಗ್ತದೆ. ಗೀತಾ ಅವರ ಅತೀಂದ್ರಿಯ ಜರ್ನಿ ಪ್ರಾರಂಭಿಸೋಣ. ಸ್ವಾಗತ. ಸರೇ ಕೃಷ್ಣ. ಇದನ್ನು ಓದ್ಬೋದು ಯಾರಾದರೂ. ಸರ್ವೋಪನಿಷದೋ ಗವೋ ದುಗ್ಧ ಗೋಪಾಲ ನಂದನ ಪರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಅದನ್ನು ಬಿಡುವುದು. ಎಲ್ಲ ಉಪನಿಷತ್ತುಗಳು ಹಸುವಿನಂತೆ ಮತ್ತು ಹಸುವಿನ ಹಾಲು ಕರೆಯುವವರು ನಂದನ ಮಗ ಭಗವಾನ್ ಶ್ರೀಕೃಷ್ಣ. ಅರ್ಜುನನು ಕರು, ಗೀತೆಯ ಸುಂದರವಾದ ಮಕರಂದ ಹಾಲು ಮತ್ತು ಉತ್ತಮ ಆಸ್ತಿಕ ಬುದ್ಧಿಯ ಅದೃಷ್ಟ ಭಕ್ತರು ಆ ಹಾಲನ್ನು ಕುಡಿಯುವವರು ಮತ್ತು ಆನಂದಿಸುವವರು. ಎಸ್, ನೀವೆಲ್ಲ ಒಳ್ಳೆ ಬುದ್ಧಿಯವರು, ಹಾಲು ಕುಡಿಲಿಕ್ಕೆ ಬಂದಿದ್ದೀರಿ. ನಿಮಗೆಲ್ಲರಿಗೂ ಸಕ್ಸಸ್ ಆಗಲಿ, ಜಯವಾಗಲಿ. ಎಸ್, ಅರ್ಜುನ ವಿಷಾದ ಯೋಗ. ಎಸ್, ಈಗ ನೀವು 3 ಚಿತ್ರ ಕಾಣ್ತಾ ಇದ್ದೀರಿ. ಯಾರೆಲ್ಲ ಆ ಚಿತ್ರದಲ್ಲಿ ಹೇಳಿ. ಹಾಂ, ಧೃತರಾಷ್ಟ್ರ ಫಸ್ಟ್ ಒನ್. ಎಸ್. ಮಿಡಲ್ ಒನ್ ಅರ್ಜುನ. ಎಸ್. ಇನ್ನೊಂದು ಹಾಂ, ದುರ್ಯೋಧನ. ಎಸ್, ವೆರಿ ಗುಡ್. ಈಗ 14ನೇ ಅಧ್ಯಾಯ ಹೇಳುವಂಥದ್ದು ಗುಣಗಳ ಬಗ್ಗೆ. ಸತ್ವಗುಣ, ರಜೋಗುಣ, ತಮೋಗುಣ. ಇದರಲ್ಲಿ ಯಾರು ಸತ್ವಗುಣ, ಯಾರು ರಜೋಗುಣ, ಯಾರು ತಮೋಗುಣ? 3ರಲ್ಲಿ ಅರ್ಜುನ ಸತ್ವಗುಣ. ವೆರಿ ಗುಡ್. ಎಸ್, ನೆಕ್ಸ್ಟ್ ರಜೋಗುಣ. ಎಸ್, ವೆರಿ ಗುಡ್. ಧೃತರಾಷ್ಟ್ರ. ಎಸ್, ಧೃತರಾಷ್ಟ್ರ ತಮೋಗುಣ. ಅವ ಹುಟ್ಟಿನಿಂದ ಕುರುಡ, ಆಧ್ಯಾತ್ಮಿಕದಲ್ಲೂ ಕೂಡ ಕುರುಡ. ಹಾಗೆ 3 ಧೃತರಾಷ್ಟ್ರ, ದುರ್ಯೋಧನ ಮತ್ತು ಅರ್ಜುನ 3 ಕೂಡ ಯುದ್ಧವನ್ನು ನೋಡುವ ರೀತಿ ಬೇರೆ ಬೇರೆ. ಸತ್ವಗುಣದವ ಹೇಗೆ ನೋಡ್ತಾನೆ ನೋಡಿ. ಪರ ದುಃಖಿ, ದುಃಖ ಆಗ್ತಾ ಉಂಟು ಅವನಿಗೆ. ಜೀವನ ಪೂರ್ತಿ ಅವನಿಗೆ ಕಷ್ಟ ಕೊಟ್ಟದವರು, ಅದು ಕೂಡ ದುಃಖ ಆಗ್ತಾ ಉಂಟು. ಇದು ಸತ್ವಗುಣ. ಸತ್ವಗುಣದವನಿಗೆ ಒಂದು ಇರುವೆಯನ್ನು ಕೊಲ್ಲುವ ಕೂಡ ದುಃಖ ಆಗ್ತದೆ. ಪ್ರಭುಪಾದ ಹೇಳುವಂಥದ್ದು, ಡಿವೋಟಿ ಮೀನ್ಸ್ ಸಾಫ್ಟ್ ಹಾರ್ಟೆಡ್. ಹೃದಯ ತುಂಬ ಸಾಫ್ಟ್. ಇನ್ನೊಬ್ಬನಿಗೆ ನೋವಾಗುವಾಗ ಅವನಿಗೆ ನೋವಾಗ್ತದೆ ಒಳಗೆ. ಆದರೆ ದುರ್ಯೋಧನ ರಜೋಗುಣ, ನನಗೆ ರಾಜ್ಯ ಬೇಕು, ರಾಜ್ಯ ಬೇಕು. ಇವ ಅಂಧಕಾರದಲ್ಲಿದ್ದಾನೆ. ಹುಟ್ಟು ಕುರುಡ, ಆಧ್ಯಾತ್ಮಿಕದಲ್ಲೂ ಕುರುಡ. ಎಸ್, ಯಾರಾದರೂ ಓದ್ಬೋದು ಶ್ಲೋಕ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತಾಯುತ್ಸವ ಮಾಮಕ ಪಾಂಡವಶ್ಚೈವ ಕಿಮಕೂರ್ವತ ಸಂಜಯ. ಎಸ್. ಎಸ್, ಈ ಶ್ಲೋಕದ ಧೃತರಾಷ್ಟ್ರ ಕೇಳುವಂಥದ್ದು,
ಸಂಜಯನ ಹತ್ರ. ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ಕೌರವರು ಮತ್ತು ಪಾಂಡವರು ಸೇರಿದ್ದಾರೆ. ಅವರು ಎಂತ ಮಾಡ್ತಾ ಇದ್ದಾರೆ? ಈಗ ಸಪೋಸು ನೀವು ಪಬ್ಬಾಸಿಗೆ ಹೋಗ್ತೀರಿ, ಪಬ್ಬಾಸಿಗೆ ಐಸ್ ಕ್ರೀಮ್ ತಿನ್ನಲಿಕ್ಕೆ. ನಾನು ನಿಮ್ಮ ಹತ್ರ ಕೇಳುವಂಥದ್ದು, ನೀವು ಪಬ್ಬಾಸಿಗೆ ಹೋಗಿ ಎಂತ ಮಾಡಿದ್ದು? ಅದರಲ್ಲಿ ಎಂಥದ್ದು ಅರ್ಥ ಉಂಟಾ? ಪಬ್ಬಾಸಿಗೆ ಹೋಗಿ ನಾನು ಮುಖ ನೋಡಲಿಕ್ಕೆ ಹೋಗೋದು, ಅಲ್ಲಿ ಐಸ್ ಕ್ರೀಮ್ ತಿನ್ನಲಿಕ್ಕೆ ಹೋಗುವಂಥದ್ದು. ಅದು ಪ್ರಶ್ನೆ ಸರಿ ಪ್ರಶ್ನೆ ಅಲ್ಲ. ಅದೇ ರೀತಿ ಇಬ್ಬರು ಕೂಡ ಕುರುಕ್ಷೇತ್ರದಲ್ಲಿ ಸೇರಿದ್ದಾರೆ. ಅವರು ಎಂತ ಹೀಗೆ ತಮಾಷೆಗೆ ಸೇರಿದ ಹಾಗೆ ಪ್ರಭುಪಾದ ಹೇಳುವಂಥದ್ದು, ತಮೋಗುಣ ಪರ್ಸನ್ ಈಸ್ ಕ್ವಶನ್ಸ್ ಆಲ್ಸೋ ಇರ್ರಿಲೆವೆಂಟ್ ಕ್ವಶನ್ಸ್. ಎಂತ ಪ್ರಶ್ನೆ ಮಾಡಬೇಕಂತ ಗೊತ್ತಿಲ್ಲ ಅವನಿಗೆ. ಯುದ್ಧ ಭೂಮಿಯಲ್ಲಿ ಸೇರಿದ್ದಾರೆ, ಅವರೆಂತ ಅಲ್ಲಿ ಯುದ್ಧ ಮಾಡೋದಲ್ಲ, ಅವ್ರು ಬೇರೆ ಎಂತಾದರೂ ತಮಾಷೆಗೆ ಹೋದಲ್ಲ. ಹಾಗೆ ಮೂರ್ಖತನದ ಪ್ರಶ್ನೆ. ಆದರೆ ಅವನಿಗೆ ಅಲ್ಲಿ ಇಂಟ್ರೆಸ್ಟ್ ಕಾಯ್ತಾ ಇರ್ತದೆ, ಎಂತ ಆಗ್ತದೆ ಅಂತ ಹೇಳ್ತಾರೆ. ಅವನಿಗೆ ಇಂಟ್ರೆಸ್ಟ್ ಎಂತ ಅಂದರೆ ನೋಡಿ, ಅವನ ಇಂಟ್ರೆಸ್ಟ್ ನಾನು ಹೇಳ್ತೇನೆ. ಅರ್ಜುನನವರೆಲ್ಲ ಸುಮ್ಮನೆ ಯುದ್ಧ ಬಿಟ್ಟು ಹೋಗಬೇಕು, ನನ್ನ ಮಗ ಆಗಬೇಕು, ಅದೇ ಇಂಟ್ರೆಸ್ಟ್. ಆ ಒಂದು ಇಂಟೆನ್ಷನ್, ಅದೇ ಇಂಟೆನ್ಷನ್. ತಮೋಗುಣ ಅವರದ್ದು ಇಂಟೆನ್ಷನ್ ಹಾಗೆ. ಹೇಗೆಂದರೆ ತಮೋಗುಣದ ಪ್ರಭಾವ ಹೇಳುವಂಥದ್ದು, ಈ ವಿಲ್ ಡ್ರೀಮ್ ಡೇ ಡ್ರೀಮಿಂಗ್ ಅಂದರೆ ಕುತ್ಕೊಳ್ತಾ ಇರ್ತಾನೆ, ಎಸ್ ನಾನು ಪ್ರಧಾನಮಂತ್ರಿ ಆಗುವಂಥದ್ದು, ನನ್ನ ಎದುರು 50 ಗಾಡಿ, ಹಿಂದೆ 50 ಗಾಡಿ, ಎಲ್ಲರೂ ನನಗೆ ಜೈಕಾರ ಹಾಕುವಂಥದ್ದು, ಎಲ್ಲರೂ ನನಗೆ ಹೂವು ಹಾಕುವಂಥದ್ದು. ಇದು ತಾಮಸಿಕ ಪರ್ಸನ್ ಅಂದರೆ ಅವನ ಯೋಚನೆ ಕೂಡ ಅದೇ. ಕಷ್ಟಪಡುವುದಿಲ್ಲ. ಅಟ್ಲೀಸ್ಟ್ ರಾಜಸಿಕ ಪರ್ಸನ್ ಕಷ್ಟಪಡ್ತಾನೆ. ಸಾತ್ವಿಕ ಪರ್ಸನ್ ತುಂಬ ಕ್ವೈಟ್ ಆ್ಯಂಡ್ ಕಾಮ್, ತುಂಬ ಕಾಮ್ ಆಗಿರ್ತಾನೆ. ಅದು ತಮೋಗುಣದ ಒಂದು ಹಾಗೆ ಡೇ ಡ್ರೀಮಿಂಗ್. ಇವನಿಗೆ ಇಂಟ್ರೆಸ್ಟ್ ಇರೋದು ಅಲ್ಲೇ. ಹಾಂ, ಎಸ್. ಈಗ ಈ ಚಿತ್ರದಲ್ಲಿ ನೀವು ಕಾಣ್ಬೋದು, ಎಸ್, ಫಸ್ಟ್ ಧರ್ಮಕ್ಷೇತ್ರ, ನೆಕ್ಸ್ಟ್ ಮಾಮಕ ಪಾಂಡವ, ಕಿಂ ಕುರ್ವತ. ಈಗ ನೋಡಿ, ನಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಆಗುವಾಗ ನಾವು ಹಾಲು ಕುದಿಸ್ತೇವೆ. ಧರ್ಮಕ್ಷೇತ್ರ ಅಂದರೆ ಅದು ಒಳ್ಳೆಯ ಸೈನ್. ಕುರುಕ್ಷೇತ್ರ, ಧರ್ಮಕ್ಷೇತ್ರ. ನೆಕ್ಸ್ಟ್, ಹಾಲಿಗೆ ನೀವು ಲಿಂಬೆನ್ನು ಹಿಂಡಿದರೆ ಹಾಲು ಹೊಡೆಯುತ್ತದೆ. ಈಗ ಎಲ್ಲರೂ ಕುರು ಫ್ಯಾಮಿಲಿಗೆ ಸೇರಿದವರು ಯಾರು? ಪಾಂಡವರು ಮತ್ತು ಕೌರವರು. ಸಪ್ರೇಟ್ ಯಾರು ಮಾಡಿದ್ದು? ಧೃತರಾಷ್ಟ್ರನೇ ಮಾಡಿದ್ದು. ಅವರಿಗೆ ಪುತ್ರ ಪಾಂಡವರು. ಹಾಗೆ ಲಿಂಬೆಯನ್ನು ಹಿಂಡಿದ್ದು ಯಾರು? ಧೃತರಾಷ್ಟ್ರನೇ. ನೆಕ್ಸ್ಟ್, ಕಿಂ ಕುರುವತ. ನೀವು ಲಿಂಬೆಯನ್ನು ಹಿಂಡಿದರೆ ಅದರಿಂದ ರಸಗುಲ್ಲ ಆಗ್ತದೆ. ಲಿಂಬೆಯನ್ನು ಹಿಂಡಿದೆ ಹವ. ಹಾಗಾಗಿ ಎಂತ ಮಾಡ್ತಾರೆ? ಯುದ್ಧ ಆಗ್ತದೆ. ಹೇಗೆಂದರೆ ನಿಮ್ಗೆ ಯಾರಾದರೂ ಮನೆಗೆ ನೆಂಟರು ಬರ್ತಾರೆ, ಆಗ ನೀವು ಅವರಿಗೆ ಸ್ವೀಟ್ ಕೊಡ್ತೀರಿ. ಸಿಹಿ ಕೊಟ್ಟು ಅವ್ರ ಪ್ಲೇಟಲ್ಲಿ ಉಂಟು, ಅವರಿಗೆ ನಿಮ್ಮ ಹತ್ರ ಮಾತಾಡ್ತಿದ್ದಾರೆ, ಹೇಗುಂಟು? ತಿಂತಾರೆ ಮನೆ. ತಿಂದ ಮೇಲೆ ಹೇಳಬೇಕು. ಕೈಯಲ್ಲಿ ಕೊಟ್ಟ ಕೂಡಲೇ ಹೇಗುಂಟು ತಿಂತಾರೆ. ನೀವು ಗಡಿಬಿಡಿ ಮಾಡಬೇಡಿ. ಹಾಗೆ ಎಂತ ಆಗ್ತಾ ಉಂಟು. ಎಸ್. ನೆಕ್ಸ್ಟ್ ಯಾರಾದರೂ ಓದ್ಬೋದು? ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಎಸ್. ಇದು ದುರ್ಯೋಧನ ತನ್ನ ಗುರು ದ್ರೋಣಾಚಾರ್ಯರಿಗೆ ಹೇಳುವಂಥದ್ದು. ಹೇಗೆಂದರೆ, ದ್ರುಪದನ ಮಗ ದೃಷ್ಟದ್ಯುಮ್ನ, ದ್ರುಪದ ಮತ್ತು ದ್ರೋಣಾಚಾರ್ಯರು ಗೆಳೆಯರು ಇಬ್ಬರು. ಹಾಗಾಗಿ ಒಟ್ಟಿಗೆ ಕಲಿತದ್ದು. ಸಣ್ಣದಿರುವಾಗ ಹೇಳ್ತಾನೆ, ನಿನಗೆ ಬ್ರಾಹ್ಮಣ. ಬ್ರಾಹ್ಮಣ ಅಂದರೆ ಆ್ಯಕ್ಚುಲಿ ಭಿಕ್ಷುಕ, ಅಂದರೆ ಹಣ ಇಲ್ಲ. ಭೌತಿಕವಾಗಿ ಭಿಕ್ಷುಕ, ಆಧ್ಯಾತ್ಮಿಕದಲ್ಲಿ ಶ್ರೀಮಂತ. ಇದನ್ನು ತಿಳಿಬೇಕು. ಅದರಲ್ಲಿ ಶ್ರೀಮಂತ, ಆಧ್ಯಾತ್ಮಿಕ ಹಣದಲ್ಲಿ ಸ್ವಲ್ಪ. ಹಾಗೆ ಹೇಳುವಂಥ ಕ್ಷತ್ರಿಯ. ಹೇಳುವಂಥದ್ದು, ನಿನಗೆ ಫ್ಯೂಚರಲ್ಲಿ ಎಂತಾದರೂ ಆದರೆ ನಾನು ಇದ್ದೇನೆ ಅಂತ. ಹಾಗೆ ಒಂದು ದಿವಸ ಕಷ್ಟ ಬರುವಾಗ, ಸಂಕಟ ಬಂದಾಗ ವೆಂಕಟರಮಣ ಹೋಗ್ತಾನೆ. ಯಾಕೆಂದ್ರೆ ಒಮ್ಮೆ ಹೇಳಿದಾನಲ್ಲ, ಹೋಗುವಾಗ ಅವ ರಿಜೆಕ್ಟ್ ಮಾಡ್ತಾನೆ ಅವನನ್ನು. ಬಂದದಕ್ಕೆ ಅಂತ ಕೊಡ್ತಾನೆ. ಅದಕ್ಕೆ ದ್ರೋಣಾಚಾರ್ಯನಿಗೆ ಸಿಟ್ಟು ಬರ್ತದೆ. ದ್ರೋಣಾಚಾರ್ಯ ಮತ್ತು ಅರ್ಜುನನ್ನು ಟ್ರೈನ್ ಮಾಡ್ತಾನೆ. ಅರ್ಜುನ ಒಂದು ದಿವಸ ಅವನನ್ನು ಸೋಲಿಸಿ ಅವನ ಪಾದದ ಬಳಿಗೆ ತರ್ತಾನೆ. ಆಗ ದ್ರುಪದನಿಗೆ ತುಂಬ ಸಿಟ್ಟು ಬರ್ತದೆ. ಯಾಕೆಂದರೆ ಕ್ಷತ್ರಿಯ ಅಂದರೆ
ಒಬ್ಬ ರಾಜ ಅವನನ್ನು ಕಾಲಿನ ಬುಡಕ್ಕೆ ತರುವುದಂದರೆ ಅದು ಇನ್ಸಲ್ಟ್. ಯಾಕೆಂದರೆ ಕ್ಷತ್ರಿಯ ಅಂದರೆ ರಕ್ತ ಎಲ್ಲ ಕುದೀತಾ ಇರ್ತದೆ, ಅವನಿಗೆ ಅಂಥ ಅದು ದೊಡ್ಡ ಅಪಮಾನ. ಅದಕ್ಕೆ ಅವನೆಂತ ಮಾಡುವಂಥದ್ದು, ತಪಸ್ಸು ಮಾಡ್ತಾನೆ. ಆ ತಪಸ್ಸಿಗೆ ಅವನಿಗೆ ಮಗು ಹುಡ್ತದೆ, ದುಷ್ಟದುಮ್ನ ದ್ರೋಣಾಚಾರ್ಯರನ್ನು ಕೊಲ್ಲುವುದಂತ ಫಿಕ್ಸ್ ಆಗ್ತದೆ. ದ್ರೋಣಾಚಾರ್ಯನ ಕೊಲ್ಲುವುದಂತ ಫಿಕ್ಸ್ ಆಗ್ತದೆ. ಈಗ ಪ್ರಭುಪಾದ ಹೇಳುವಂಥದ್ದು, ದ್ರೋಣಾಚಾರ್ಯರಿಗೆ ಇದು ಗೊತ್ತಿತ್ತಂತೆ. ಗೊತ್ತಿಲ್ಲ. ದುಷ್ಟದುಮ್ನನನ್ನು ದೃಪದ ಟ್ರೈನಿಂಗ್ಗೆ ಕಳಿಸ್ತಾನೆ ದ್ರೋಣಾಚಾರ್ಯರಂತ. ಆಗ ದ್ರೋಣಾಚಾರ್ಯ ಗೊತ್ತುಂಟು ಇವನೇ ನನ್ನ ಕೊಲ್ಲುವುದಂತ, ಅದು ಕೂಡ ಟ್ರೈನಿಂಗ್ ಮಾಡ್ತಾರೆ. ಪ್ರಭುಪಾದ ದಿಸ್ ಈಸ್ ಬ್ರಾಹ್ಮಣ. ಬ್ರಾಹ್ಮಣ ವಿಲ್ ನಾಟ್ ಎಫ್ರೇಡ್ ಆಫ್ ಡೆತ್. ಸಾಯುವುದಕ್ಕೆ ಅವ ಹೆದರಲಿಕ್ಕಿಲ್ಲ, ಗೊತ್ತಿತ್ತು. ಹಾಗಾಗಿ ಈಗ ದುರ್ಯೋಧನ ನೋಡಿ ಎಂಥ ಪ್ರಭುಪಾದ ಈಸ್ ಅ ಫಿಟ್ ಟು ಬಿ ಎ ಪೊಲಿಟಿಷಿಯನ್. ಈಗ ಅದು ಪೊಲಿಟಿಷಿಯನ್ ಅವರು ಇದ್ದಾರಲ್ಲ, ಸೇಮ್ ಹಾಗೆ ಈಗ ಇನ್ಸ್ಟಿಗೇಟ್ ಮಾಡುವಂಥದ್ದು. ಇನ್ಸ್ಟಿಗೇಟ್ ಅಂದರೆ ಪ್ರಚೋದನೆ, ಅಂದರೆ ಚುಚ್ಚುವ ಮಾತು. ನೀನು ಅವನಿಗೆ ಇದು ಮಾಡಿದೆಯಾ, ವಿದ್ಯೆ ಕಲಿಸಿ, ಈಗ ನೋಡುವ ಅಲ್ಲಿ ಪಾಂಡವರ ಸೈಡಲ್ಲಿ ಇದ್ದಾನೆ, ಲೀಡ್ ಮಾಡ್ತಾ ಇದ್ದಾನೆ ಕಮಾಂಡನ್ನು, ಈ ರೀತಿ ಹೇಳ್ತಾ ಇದ್ದಾನೆ. ಇದು ಪೊಲಿಟಿಷಿಯನ್ನ ಕ್ವಾಲಿಟಿ ದುರ್ಯೋಧನ. ಹಾಗೆ ದ್ರೋಣಾಚಾರ್ಯಗೆ ಈ ರೀತಿ ಹೇಳುವಂಥದ್ದು. ನೋಡಿ, ಕಣ್ಣನ್ನು ದೊಡ್ಡ ಮಾಡಿ ನೋಡ್ತಾ ಇದ್ದಾನೆ. ಆ್ಯಕ್ಚುಲಿ ಗುರುವನ್ನು ಈ ರೀತಿ ನೋಡಲಿಕ್ಕಿಲ್ಲ. ದುರ್ಯೋಧನ ದ್ರೋಣಾಚಾರ್ಯ ನೋಡುವಂಥ ರೀತಿ ನೋಡಿ. ಈ ಶಾಲಾ ಕಾಲೇಜಲ್ಲಿ ಹೇಗೆಂದರೆ, ನಾನು ಕೂಡ ಕಲ್ತಿದ್ದೇನೆ. ಆದರೆ ಎಂತಂದರೆ ಕಾಲೇಜಲ್ಲಿ ಕೂಡ ಲೆಕ್ಚರರ್ಸ್ ಎಲ್ಲ ಕರ್ಣ ಗ್ರೇಟ್, ದುರ್ಯೋಧನ ಗ್ರೇಟ್. ಆ್ಯಕ್ಚುಲಿ ಭಕ್ತಿಗೆ ಬಂದ ಮೇಲೆ ಗೊತ್ತಾಯಿತು ಅರ್ಜುನ ಇಸ್ ಗ್ರೇಟ್. ವಿಲ್ಲನನ್ನು ಹೀರೋ ಮಾಡ್ತಾರೆ. ಇದು ಸಮಸ್ಯೆ, ದೊಡ್ಡ ಸಮಸ್ಯೆ. ಆ್ಯಕ್ಚುಲಿ ವಿಲನೇ ಆಗಬೇಕು, ಹೀರೋ ಆಗಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಓದಿ. ಯಾರಾದರೂ ಓದ್ಬೋದು. ಸಘೋಷೋದಾತ್ತ ರಾಷ್ಟ್ರಾನ್ನ ಹೃದಯಾನಿ ವ್ಯಜಾಲಯತ್ ನಿಭಶ್ಚ ಪೃಥ್ವೀಂ ಚೈವ ಪುನರೋ ಅಭ್ಯನುನಾದಯನ್. ಎಸ್, ಧಾತರಾಷ್ಟ್ರನ. ಎಸ್, ಈಗ ಓದಿ ಅದನ್ನು. ಈ ಶಂಖಗಳ ನಾದದಿಂದ ತುಮೂಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವ ಹೃದಯಗಳನ್ನು ಚೂರು ಚೂರು ಮಾಡಿತು. ಎಸ್, ಪ್ರಭುಪಾದ ಹೇಳುವಂಥದ್ದು ಪ್ಯೂರಿಟಿ ಈಸ್ ದ ಫೋರ್ಸ್ ಅಂತೆ. ನೀವು ಎಷ್ಟು ಪ್ಯೂರ್ ಆಗ್ತೀರಿ ಅದು ಎದುರಿನವನಿಗೆ ಎಫೆಕ್ಟ್ ಆಗ್ತದೆ. ಇದಕ್ಕೆ ಎಕ್ಸಾಂಪಲ್ ಇದು. ಹೇಗೆ ದುರ್ಯೋಧನ ಹೇಳ್ತಾನೆ, ಈ 3ನೇ ಶ್ಲೋಕದ ನಂತರ ಅವ್ರು ಹೇಳ್ತಾನೆ, ಆಲ್ಮೋಸ್ಟ್ 9-10 ಶ್ಲೋಕ ತನಕ, 11 ಶ್ಲೋಕ ತನಕ, ಈ ಕೌರವರಲ್ಲಿ ಯಾರೆಲ್ಲ ಶಂಖ ಊದ್ತಾರೆ. ಕೌರವರ ಸೈಡ್ ಶಂಖ ಊದುವಾಗ ಪಾಂಡವರಿಗೆ ಏನಾಗಲಿಲ್ಲ ಅಂತೆ. ಆದರೆ ಪಾಂಡವರ ಶಂಖವನ್ನು ಊದುವಾಗ ಇವರ ಹೃದಯ ಚೂರು ಚೂರು ಆಯಿತು. ಅವ್ರು ಅಲ್ಲಿಯೇ ಎಸ್ ನಾವು ಸೋಲ್ತೇವೆ ಅಂತ ಅವ್ರಿಗೆ ಆಯ್ತಂತೆ. ಯಾಕೆ? ಪ್ಯೂರಿಟಿ. ಸತ್ಯ ಧರ್ಮದಾರಿಯಲ್ಲಿ ನೋಡಿ ಹೇಗೆಂದರೆ ಕೆಲವೊಮ್ಮೆ ಆಗ್ತದೆ, ಎಂಥ ಮಾರೆ ನಾವು ಮತ್ತು ನಮ್ಮ ತಂದೆಯಂದಿರು ಕೆಲವರೆಲ್ಲ ಹೇಳ್ತಾರೆ, ನಾವು ಸತ್ಯ ಧರ್ಮದಲ್ಲಿ ಹೋದದ್ದು, ನಮಗೀಗ ಎಂಥ ಜಾಗ ಕೂಡ ಇಲ್ಲ, ಎಂಥ ಹಣ ಇರಲಿಲ್ಲ, ನಾವು ಹೀಗೆ ಇದ್ದೇವೆ. ಅವ್ರು ನೋಡಿ ಹೇಗೆ ಎಲ್ಲ ಧರ್ಮದಲ್ಲಿ ಹೋದದ್ದು, ನೋಡಿ ಅವರು ಹೇಗಿದ್ದಾರೆ ಹೇಳ್ತಾರಲ್ಲ. ಈಗ ಅದು ರಿಯಾಲಿಟಿ ಅಲ್ಲ, ರಿಯಾಲಿಟಿ ಏನಿಲ್ಲ ನೋಡಿ. ನಾನು ಸಿಂಪಲ್ ಹೇಳ್ತೇನೆ. ಹೇಗೆಂದರೆ ನಮ್ಮ ಅವರ ಪ್ರೀವಿಯಸ್ ಕರ್ಮ ಉಂಟು, ಅಂದರೆ ಪುಣ್ಯ. ಆ ಪುಣ್ಯವನ್ನು ಈಗ ಅನುಭವಿಸ್ತಾ ಇದ್ದಾರೆ. ಲಾಸ್ಟ್ ಲೈಫ್ ಇದು ಪುಣ್ಯ ಉಂಟು ಅವರು. ಅದು ಪುಣ್ಯ ಮುಗಿದ ಕೂಡಲೇ ನೆಕ್ಸ್ಟ್ ಅವರು ದೇ ವಿಲ್ ಐದರ್ ಬಿಕಮ್ ಇನ್ಸೆಕ್ಟ್ ಆರ್ ದೇ ವಿಲ್ ಬಿಕಮ್ ಕಾಕ್ರೋಚ್. ಶಾಸ್ತ್ರ ಉಂಟು, ಹೇಳ್ತಾ ಉಂಟು. ದೇ ವಿಲ್ ಬಿಕಮ್ ಎನಿಮಲ್, ದೇ ವಿಲ್ ಬಿಕಮ್ ಬರ್ಡ್. ಜನರಿಗೆ ಇದು ಗೊತ್ತಾಗೋದಿಲ್ಲ. ಜನರು ಎಂತಂದರೆ ಈ ಲೈಫ್ ಮಾತ್ರ
ನೆಕ್ಸ್ಟ್ ಲೈಫ್ ಇದು ಗೊತ್ತಿಲ್ಲ ಜನರಿಗೆ. ಸತ್ತ ಮೇಲೆ ಎಂತ ಅಂತ ಗೊತ್ತಿಲ್ಲ, ವಾಟ್ ನೆಕ್ಸ್ಟ್. ಇದನ್ನು ನಾವು ವಿಚಾರ ಮಾಡಬೇಕು. ಹೀಗೆ ಅಂತ ಕಲಿಯುಗ ಅಂದರೆ ಹಣ 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 ಎಲ್ಲವಲ್ಲ. ಮನಿ 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 ಸ್ವೀಟರ್ ದೆನ್ ಹನಿ. ಹೇಗೆ ಅಂದರೆ ಈ ಜೇನು ಉಂಟಲ್ಲ, ಒಂದೊಂದೇ ಸೇರಿ ಆ ಜೇನು ಗೂಡು ಮಾಡುವಂಥದ್ದು. ಲಾಸ್ಟಿಗೆ ಈ ಕೃಷಿಗೆ ಬಂದು ಎಂತ ಮಾಡ್ತಾನೆ, ಬೆಂಕಿ ಹಚ್ಚಿಸಿ ಅದನ್ನು, ಅದು ಕಷ್ಟಪಟ್ಟು ಮಾಡಿರಿ. ಅದೇ ರೀತಿ ನಾವು ಕೂಡ ಕೂಡಿ ಕೂಡಿ ಇಡುವಂಥದ್ದು ನಮಗೆ ಅನುಭವಿಸಲಿಕ್ಕೆ ಆಗೋದಿಲ್ಲ, ನಾವು ಸಾಯ್ತೇವೆ. ಮತ್ತು ಯಾರ್ಯಾರು ಅದನ್ನು ಅನುಭವಿಸ್ತಾರೆ. ಹಾಗೆ ಹಣ ಎಲ್ಲವಲ್ಲ. ಶಾಸ್ತ್ರದಲ್ಲಿ ಹಣಕ್ಕೆ ವ್ಯಾಲ್ಯೂ ಇಲ್ಲ. ಅದು ಕೂಡ ಪ್ರಭುಪಾದ ಹೇಳುವಂಥದ್ದು, ದಿಸ್ ನೋಟ್, ಈ ನೋಟಿಗೆ ಆ್ಯಕ್ಚುಲಿ ಎಂತ ಅಂದರೆ ಇದಕ್ಕೆ ವ್ಯಾಲ್ಯೂ ಇಲ್ಲ. ಪ್ರಭುಪಾದ ಹೇಳುವ ಕರೆನ್ಸಿ ಅಂದರೆ ಗೋಲ್ಡ್, ಸಿಲ್ವರ್ ಮತ್ತು ಕಾಪರ್, ಇದೆಲ್ಲ ಕರೆನ್ಸಿ. ಪ್ರಿಂಟ್ ಮಾಡೋದಲ್ಲ, ಇದಕ್ಕೆ ಎಂಥ ವ್ಯಾಲ್ಯೂ ಉಂಟು? ನಾವು ವ್ಯಾಲ್ಯೂ ಕೊಟ್ಟಿದ್ದೇವೆ, ವ್ಯಾಲ್ಯೂ ಇಲ್ಲ. ಹಾಗೆ ಇವರ ಶಂಕದಿಂದ ಅವರ ಹೃದಯ ಚೂರು ಚೂರಾಯಿತು. ಅವರಲ್ಲಿ ಒಪ್ಪಿದಂತೆ ಎಂತ, ನಾವು ಸೋಲ್ತೇವೆ ಅಂತ. ಹಾಗಾಗಿ ನಾವು ಎಷ್ಟು ಪ್ಯೂರ್ ಆಗ್ತೇವೆ ಅದು ಎಫೆಕ್ಟ್ ಆಗ್ತದೆ ಎದುರಿನ ಮೇಲೆ. ಎಸ್, ಎಸ್. ನೋಡಿ, ಇದೆಲ್ಲ ಸೈನ್ಸ್, ಚಿಹ್ನೆಗಳು. ಪಾಂಡವರು ಗೆಲ್ತಾರೆ ಅನ್ನೋದು. ಫಸ್ಟ್ ಇದು ಧರ್ಮಕ್ಷೇತ್ರ, ಯುದ್ಧ ಆದದ್ದು ಕುರುಕ್ಷೇತ್ರ, ಧರ್ಮಕ್ಷೇತ್ರ. ಅದು ಪಾಂಡವರು ಅವರ ಜೀವನ ಪೂರ್ತಿ ಸತ್ಯ ಮತ್ತು ಧರ್ಮದ ದಾರಿಯಲ್ಲಿ ಇರ್ತಾರೆ. ಹೇಗೆ ಅಂದರೆ, ಯಾರು ಸತ್ಯ ಧರ್ಮ ದಾರಿಯಲ್ಲಿದ್ದಾರೆ ಅವನಿಗೆ ತುಂಬ ಕಷ್ಟ ಬರ್ಬೋದು, ಬೆನ್ನಿಗೆ ಕಷ್ಟ ಬರ್ಬೋದು, ಆದರೆ ಅವನಿಗೆ ವಿಜಯ ಗ್ಯಾರಂಟಿ. ನೋಡಿ, ಹೇಗೆಂದರೆ ನಾವು ಅವರಿವರನ್ನು ಇನ್ಸ್ಪೈರ್ ಮಾಡುವ ಅಗತ್ಯ ಇಲ್ಲ. ಪರಮಾತ್ಮ ಒಳಗಿದ್ದಾನೆ ನಮ್ಮೆಲ್ಲರ ಹೃದಯದಲ್ಲಿ. ಈಸ್ ಸೈಜ್ ಇಸ್ 9 ಇಂಚಸ್, 9 ಇಂಚ್ ಪರಮಾತ್ಮ. ಈಸ್ ಅ ವಿಟ್ನೆಸ್ಸರ್, ಆ ವಿಟ್ನೆಸ್ ಮಾಡ್ತಾನೆ. ಉಪದೃಷ್ಟ ಹನುಮಂತ 13 ಚಾಪ್ಟರ್ಲಿ ಉಂಟು. ಹಾಗಾಗಿ ನಾವು ಭಗವಂತನಿಗೆ ಇನ್ಸ್ಪೈರ್ ಮಾಡಿದ್ರೆ ಸಾಕು, ಅವನಿಗೆ ಗೊತ್ತಾಗ್ತದೆ. ಅವರಿವರನ್ನು ನಾವು ಇನ್ಸ್ಪೈರ್ ಮಾಡಬೇಕಂತಿಲ್ಲ. ಹಾಗಾಗಿ ನಾವು ಸತ್ಯ ಧರ್ಮದ ದಾರಿಯಲ್ಲಿ ಇರಬೇಕು. ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಫೇಸ್ ಮಾಡಬೇಕಂತೆ. ಹಾಗೆ ಅದೊಂದು ಫಸ್ಟ್ ಚಿಹ್ನೆ. ನೆಕ್ಸ್ಟ್ ದೈವಿಕ ರಥ. ಈ ರಥವನ್ನು ಅಗ್ನಿದೇವರು ಕೊಡುವಂಥದ್ದು, ಅದು ಆಸ್ಪಿಷಿಯಸ್. ನೆಕ್ಸ್ಟ್ ಕಪಿಧ್ವಜ. ಇಲ್ಲಿ ನೀವು ಕಾಣ್ಬೋದು ಹನುಮಾನ್ ಫ್ಲ್ಯಾಗ್ ಉಂಟು. ಈಗ ಹನುಮಾನ್ ಬಗ್ಗೆ ನಾನು ಸಣ್ಣ ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಸೇವಕ ಅಂದರೆ ನಾವು ಹನುಮಾನಿಂದ ಕಲಿಬೇಕಂತೆ. ಯಾಕೆಂದರೆ ಇಲ್ಲಿ ಇರುವಂಥ ಕೃಷ್ಣ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಪ್ರಿವಿಯಸ್ ಲೈಫಲ್ಲಿ ಈ ವಾಸ್ ದಿ ಮೈನ್ ಕಮಾಂಡರ್. ರಾವಣನ ಕೊಲ್ಲಿಕ್ಕೆ ಮೈನ್ ಕಮಾಂಡರ್ ಹನುಮಾನ್. ಈಗ ಅವನಿಗೆ ಎಂಥ ಸೇವೆ ಸಿಕ್ಕಿದೆ? ಫ್ಲ್ಯಾಗ್ ಆಗಿ ಅಲ್ಲಿ ಫ್ಲ್ಯಾಗಲ್ಲಿ ಇದ್ದಾನೆ. ಅವನಿಗೆಂತ ಅಂದರೆ ಹುರಿದುಂಬಿಸುವಂಥ ಕೆಲಸ. ಹರಿಬೋಲ್. ಅರ್ಜುನನ ಸೈಡಿಂದ ಯುದ್ಧ ಆಗುವಾಗ, ಅವರು ಬಾಣ ಬಿಡುವಾಗ ಅವರನ್ನು ಹುರಿದುಂಬಿಸುವಂಥ ಕೆಲಸ ಹನುಮಾನ್ಗೆ ಹೇಳ್ಬೋದಿತ್ತು, ಕೃಷ್ಣ ನಿನಗೆ ಗೊತ್ತುಂಟಲ್ಲ ಲಾಸ್ಟ್ ಲೈಫಲ್ಲಿ ನಾನು ಹೇಗೆ ಈ ಲಂಕೆಯನ್ನು ಇದು ಮಾಡಿದ್ದೇನೆ, ನಿನಗೆ ಗೊತ್ತುಂಟಲ್ಲ. ಹಾಗೆ ಹೇಳ್ಬೋದಿತ್ತು ಅವನಿಗೆ. ಇದು ಯಾರು ಅಗತ್ಯ ಇಲ್ಲ, ನಾನು ಎಲ್ಲರನ್ನು ಸ್ಮ್ಯಾಶ್ ಮಾಡಿಬಿಡ್ತೇನೆ. ಅವನಿಗೆ ಅಷ್ಟು ಶಕ್ತಿ ಉಂಟು ಅವನಿಗೆ, ಹನುಮಾನಿಗೆ. ಆದರೆ ಯಾವ ಸೇವೆ ಕೊಟ್ಟಿದ್ದಾರೆ ಅದನ್ನು ಮಾಡ್ತಾ ಇದ್ದಾನೆ. ಈಗ ಭಕ್ತಿಯಲ್ಲಿ ಒಬ್ಬ ಗುಡಿಸ್ತಾನೆ ದೇವಸ್ಥಾನ, ಮತ್ತು ಒಬ್ಬ ಪೂಜೆ ಮಾಡ್ತಾನೆ, ಮತ್ತು ಒಬ್ಬ ಕ್ಲಾಸ್ ಕೊಡ್ತಾನೆ, ಮತ್ತೊಬ್ಬ ಕುಕ್ಕಿಂಗ್ ಮಾಡ್ತಾನೆ. ಈಗ ಭಗವಂತ ಅನುಗ್ರಹ ಎಲ್ಲರಿಗೂ ಸೇಮ್. ಅದು ನಾವು ಹನುಮಾನಿಂದ ಕಲಿಯಬೇಕು. ಹನುಮಾನ್ ಹೇಗೆ ಅಂದರೆ, ಯಾವ ಸೇವೆ ಕೊಡ್ತಾ ಇದ್ದೀರೋ ಅದನ್ನು ಮಾಡಲಿಕ್ಕೆ ರೆಡಿ ಇದ್ದೇನೆ. ನನಗೆ ಅದೇ ಸೇವೆ ಬೇಕು, ಇದೇ ಸೇವೆ ಬೇಕಲ್ಲ, ಭಗವಂತ ಕೊಟ್ಟ ಸೇವೆ ಅದು. ಹಾಗೆ ಇದು ಹನುಮಾನಿದು ಗ್ರೇಟ್ನೆಸ್. ಹಾಗೆ ಹನುಮಾನ್ ಎಲ್ಲಿದ್ದಾನೆ ಅಲ್ಲಿ ವಿಜಯ ಖಂಡಿತ. ಅದು ಕೂಡ ಒಂದು ಆಸ್ಪಿಷಿಯಸ್ನೆಸ್. ನೆಕ್ಸ್ಟ್ ಶಂಖನಾದ. ಈಗ ಆಲ್ರೆಡಿ ನಿಮಗೆ ಹೇಳಿದ್ದೀನಿ 19 ಶ್ಲೋಕ. ಇವರು ಶಂಖವನ್ನು ಊದುವಾಗ ಅವರ ಹೃದಯ ಎಲ್ಲ ಚೂರು ಚೂರು ಆಯ್ತಂತೆ. ಪ್ಯೂರಿಟಿ ಇಸ್ ದ ಫೋರ್ಸ್. ನೆಕ್ಸ್ಟ್ ಗಾಂಡೀವ. ಈಗ ಅರ್ಜುನನ
ಆ ಅಸ್ತ್ರ ಮಾಮೂಲಿ ಅಲ್ಲ, ಅದು ತುಂಬ ಪವರ್ಫುಲ್. ಮತ್ತು ಪಶುಪತ ಅಸ್ತ್ರ, ಇದು ಶಿವ ಕೊಡುವಂಥದ್ದು, ಶಿವನೊಟ್ಟಿಗೆ ಯುದ್ಧ ಮಾಡುವಾಗ ಕೊಡುವಂಥ ಅಸ್ತ್ರ. ಮತ್ತು ತೆಕ್ತ ಜೀವಿತ ಅಂದರೆ 9th ಶ್ಲೋಕದಲ್ಲಿ ದುರ್ಯೋಧನ ಹೇಳುವಂಥದ್ದು, ನನ್ನ ಸೈಡಲ್ಲಿ ಕೂಡ ಒಳ್ಳೆ ಯೋಧರಿದ್ದಾರೆ, ಆದರೆ ನನಗೋಸ್ಕರ ಅವರು ಪ್ರಾಣ ತ್ಯಾಗ ಮಾಡಲಿಕ್ಕೆ ರೆಡಿ ಇದ್ದಾರೆ. ಅವನ ಬಾಯಲ್ಲಿ ಅಪಶಕುನ ಬಂತು, ಅವನ ಬಾಯಲ್ಲೇ ಬಂತು. ನನಗೋಸ್ಕರ ಅವರು ಹೃದಯ ತ್ಯಾಗ ಮಾಡಲಿಕ್ಕೆ, ಅವರ ಜೀವನ ತ್ಯಾಗ ಮಾಡಲಿಕ್ಕೆ ಇದ್ದಾರೆ. ನೆಕ್ಸ್ಟ್ ಈ ಗೀತೆಯನ್ನು ಹೇಳಿದ್ದು ಮೋಕ್ಷದ ಏಕಾದಶಿ ದಿವಸ, ಅದು ಕೂಡ ಆಸ್ಪಿಷಿಯಸ್ನೆಸ್. ನೆಕ್ಸ್ಟ್ ಭಾಗ್ಯಲಕ್ಷ್ಮಿ, ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಲಕ್ಷ್ಮಿ ಇದ್ದೇ ಇದ್ದಾಳೆ. ಲಾಸ್ಟ್ ಋಷಿಕೇಶ ಅಂದರೆ ಮಾಸ್ಟರ್ ಆಫ್ ಸೆನ್ಸಸ್, ಇಂದ್ರಿಯಗಳ ಒಡೆಯ, ಅದು ಕೃಷ್ಣ ಇದ್ದಾನೆ. ಹಾಗಾಗಿ ಇದು ಸಿಂಪ್ಟಮ್ಸ್. ಯಾರು ಪಾಂಡವರು ಗೆದ್ದೇ ಗೆಲ್ತಾರೆ ಅನ್ನುವ ಸಿಂಪ್ಟಮ್ಸ್ ಇದು. ಎಸ್, ಈಗ ನೋಡಿ, ಅರ್ಜುನ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಯುದ್ಧ ಮಾಡುವುದಿಲ್ಲ. ಅದಕ್ಕೆ 28ನೇ ಶ್ಲೋಕದಲ್ಲಿ ಅವು ಹೇಳುವಂಥದ್ದು ಸಹಾನುಭೂತಿ ಅಂದರೆ ದಯೆ. ಯಾರ ಮೇಲೆ? ಎಲ್ಲರ ಮೇಲೆ. ದುರ್ಯೋಧನ ನನ್ನ ಅಣ್ಣ, ದ್ರೋಣಾಚಾರ್ಯ ನನ್ನ ಗುರು, ಭೀಷ್ಮ ನನ್ನ ಅಜ್ಜ. ಫ್ಯಾಮಿಲಿ ಅಟ್ಯಾಚ್ಮೆಂಟ್. ನೆಕ್ಸ್ಟ್ 31ನೇ ಶ್ಲೋಕದಲ್ಲಿ ಅವ ಹೇಳುವಂಥದ್ದು ಸಂತೋಷವಿಲ್ಲ ಹೇಳುವಂಥದ್ದು. ಈಗ ನೋಡಿ, ಈಗ ನೀವೊಂದು ಮನೆ ಕಟ್ತೀರಿ, ಮನೆ ಕಟ್ಟಿದ ಮೇಲೆ ನೀವೆಲ್ಲ ನಿಮ್ಮ ರಿಲೇಟಿವ್ಸನ್ನು ಕರಿತೀರಿ, ಬರ್ತಾರಲ್ಲ ಮನೆಗೆ, ಗೃಹ ಪ್ರವೇಶಕ್ಕೆ. ಈಗ ನಿಮಗೆ ಯಾರು ರಿಲೇಟಿವ್ಸ್ ಇಲ್ಲದಿದ್ದರೆ ನಾವು ಅಂಥ ಲಕ್ಸುರಿ ಮನೆ ಕಟ್ಟೋದಿಲ್ಲ. ಆ್ಯಕ್ಚುಲಿ ನಾವು ಕರೆಯುವಂಥದ್ದು ನೋಡಲಿಕ್ಕೆ ಎಲ್ಲದು ಮನೆಯನ್ನು ನೋಡಲಿಕ್ಕೆ. ಹಾಗೆ ಇವಾಗ ಕೂಡ ಹೇಳುವಂಥದ್ದು, ಈಗ ಯುದ್ಧದಲ್ಲಿ ಗೆದ್ದ ಮೇಲೆ ನನ್ನ ಈ ಫ್ಯಾಮಿಲಿಯವರು ಇಲ್ಲದಿದ್ದರೆ ನಾನು ಯಾರಿಗೆ ತೋರಿಸುವಂಥದ್ದು? ನಮ್ಮವರು ಇಲ್ಲದಿದ್ದರೆ ನಾನು ಯಾರಿಗೆ ತೋರಿಸುವಂಥದ್ದು? ಹಾಗೆ ಹೇಳೋದು ಸಂತೋಷವಿಲ್ಲ. ಮತ್ತು 36ನೇ ಶ್ಲೋಕದಲ್ಲಿ ಈ ಎಲ್ಲ ಸೈನಿಕರನ್ನು ನಾನು ಕೊಂದರೆ ನನಗೆ ಪಾಪ ಹಿಡಿತದೆ, ಅವರನ್ನು ಕೊಂದ ಪಾಪ, ಹಾಗೆ ನಾನು ಯುದ್ಧ ಮಾಡೋದಿಲ್ಲ. ರೀಸನ್ ಕೊಡ್ತಾನೆ. ನೆಕ್ಸ್ಟ್ 43ನೇ ಶ್ಲೋಕದಲ್ಲಿ ಹೇಳುವಂಥದ್ದು ಕುಟುಂಬ ಸಂಪ್ರದಾಯ ನಾಶವಾಗುವಂಥದ್ದು. ಹೇಗೆ ಅಂದರೆ ಈ ಎಲ್ಲ ಸೈನಿಕರು ಸತ್ತರೆ ಅವರ ಮಕ್ಕಳಿಗೆ ತಂದೆ ಇಲ್ಲದಂತಾಗ್ತದೆ, ಮತ್ತು ಮಕ್ಕಳೆಲ್ಲ ವರ್ಣಶಂಕರ ಆಗ್ತಾರೆ, ಕುಟುಂಬ ಸಂಪ್ರದಾಯ ನಾಶವಾಗ್ತದೆ. ಈ ರೀತಿ ಹೇಳ್ತಾನೆ. ಈಗ ಇದೆಲ್ಲ ಒಳ್ಳೆ ವಿಷಯವ ಅರ್ಜುನ ಹೇಳುವಂಥದ್ದು? ಎಸ್, ಯಾರು ಹೇಳ್ತೀರಿ? ಯಾರು ಒಪ್ತೀರಿ ಇದು ಒಳ್ಳೆ ವಿಷಯ ಅಂತ? ಈಗ ಜನರಲ್ಲಾಗಿ ನಾವೆಲ್ಲ ಈ ಸಮಾಜದಲ್ಲಿ ಒಳ್ಳೇದಂದ್ರೆ ಇದೇ ಒಳ್ಳೇದಲ್ಲ, ಇದು ಒಳ್ಳೇದಲ್ಲ. ಎಸ್, ಯಾರು ಹೇಳ್ತೀರಿ? ಒಳ್ಳೆ ವಿಚಾರ ಅಲ್ಲ ಅರ್ಜುನನ್? ಸಂದರ್ಭಕ್ಕೆ ತಕ್ಕ ಒಳ್ಳೆ ವಿಚಾರ ಅಲ್ಲ, ಸಂದರ್ಭಕ್ಕೆ ಇದ್ದ ವಿಚಾರ ಅಲ್ಲ. ಓಕೆ, ಯಾಕೆ ಸರ್ ಹೇಳಿ? ನಾವು ಯುದ್ಧ ಮಾಡೋ ಜಾಗದಲ್ಲಿ ನಮ್ಮ ಕರ್ತವ್ಯ. ಎಸ್, ವೆರಿ ಗುಡ್. ನೋಡಿ, ತುಂಬ ಇಂಟೆಲಿಜೆಂಟ್ ಅವರು. ಯುದ್ಧ ಮಾಡಿ ಈಗ ಹೇಗಂದರೆ, ಸಪೋಸ್ ಇಂಡಿಯಾ ಪಾಕಿಸ್ತಾನ್ಗೆ ಯುದ್ಧ ಆಗ್ತದೆ, ಅಲ್ಲಿ ಮೇಜರ್ ಇರ್ತಾರೆ. ನಾನು ಹೋಗಿ ಅವ್ರ ಹತ್ರ, ಸರ್ ಅದು ನಿಮ್ಮದು ಮತ್ತು ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೆ? ಅವ್ರು ಪಟ್ಟ ಅಂತ ಇದರಲ್ಲಿ ಗನ್ನಲ್ಲಿ ಹೊಡಿತಾರೆ. ಅವರಲ್ಲಿ ಯುದ್ಧ ಮಾಡ್ತಾಯಿದ್ದು, ಅದು ತುಂಬ ಸೀರಿಯಸ್ ವಿಷಯ. ನಾನು ಹೋಗಿ ನಿಮ್ಮ ಫ್ಯಾಮಿಲಿ ಹೇಗಿದ್ದಾರೆ ಹೇಳಿದರೆ ಎಂತ ಆಗ್ತದೆ? ಆ ಗನ್ನಿದು ಹಿಂದೆಯಿಂದ ಪಟ್ ಅಂತ ಹೊಡಿತಾರೆ. ಹಾಗಲ್ಲಿ ನಾನು ಬೀಳ್ತೇನೆ. ಹಾಗಾಗಿ ಯಾವಾಗ ಎಂತ ಮಾತಾಡಬೇಕು ಅದನ್ನು ಮಾತಾಡಬೇಕು. ಯುದ್ಧ ಟೈಮಲ್ಲಿ ಯುದ್ಧ ಮಾಡಬೇಕು, ಆದರೆ ಯುದ್ಧ ಬಿಟ್ಟು ಈ ರೀತಿ ಆಗಿದೆ. ಹಾಗೆ ಪ್ರಭುಪಾದ ಹೇಳುವಂಥದ್ದು, ನಮಗೆ ಶಾಲೆಯಲ್ಲಿ ಎಲ್ಲರಿಗೂ ನೀತಿ ಶಿಕ್ಷಣ, ಮೋರಲ್ ಸೈನ್ಸ್ ಉಂಟಾ ನಿಮಗೆ ಶಾಲೆಯಲ್ಲಿ? ಮೋರಲ್ ಸೈನ್ಸ್ ಮಗು ಸ್ಕೂಲಲ್ಲಿ ಮೋರಲ್ ಸೈನ್ಸ್ ಉಂಟಾ? ಎಷ್ಟು ವೀಕ್ಲಿ ಎಷ್ಟು ಕ್ಲಾಸ್ ಮೋರಲ್ ಸೈನ್ಸ್? 2 ಕ್ಲಾಸ್. ಎಸ್, ನನಗೆ ಕೂಡ ಅಷ್ಟೇ, ವೀಕ್ಲಿ 2 ಕ್ಲಾಸ್. ಎಸ್, ನಾನು ಚೇಂಜ್ ಆಗಿದೆ ಎಲ್ಲೋ ಅಂತ ನೋಡಿದ್ದು ಅಷ್ಟೇ. ಹಾಗೆ ಸ್ಕೂಲಲ್ಲಿತ್ತು ಮೋರಲ್ ಸೈನ್ಸ್, ನೀತಿ ಶಿಕ್ಷಣ. ಮೋರಲ್ ಸೈನ್ಸಲ್ಲಿ ಅಂತ ಹೇಳುವಂಥದ್ದು ಇದೆಲ್ಲ ವಿಷಯ ಬರ್ತದೆ. ನಾವು ಒಳ್ಳೇದು ಮಾಡಬೇಕು, ಯಾರಿಗೂ ಅನ್ಯಾಯ ಮಾಡಬಾರ್ದು, ಒಳ್ಳೇದು ಮಾಡಬೇಕು, ಇದೆಲ್ಲ ಮೋರಲ್ ಸೈನ್ಸ್.
ಹಾಗೆ ಪ್ರಭುಪಾದ ಹೇಳುವಂಥದ್ದು, ವೇರ್ ಮೊರಾಲಿಟಿ ಎಂಡ್ಸ್ ಗೀತಾ ಬಿಗಿನ್ಸ್. ಗೀತೆ ಸ್ಟಾರ್ಟ್ ಆಗುವಂಥ 2ನೇ ಅಧ್ಯಾಯದಲ್ಲಿ. ಮೊದಲ ಅಧ್ಯಾಯ ಮೊರಾಲಿಟಿ, ಹಾಗೆ ಮೊದಲ ಅಧ್ಯಾಯದಲ್ಲಿ ಮೊರಾಲಿಟಿ ಉಂಟು, ಮೊರಲ್ ಸೈನ್ಸ್. ಗೀತೆ ಸ್ಟಾರ್ಟ್ ಆಗುವಂಥದ್ದು 2ನೇ ಅಧ್ಯಾಯ, ಕೃಷ್ಣ ಮಾತಾಡುವಂಥದ್ದು 2ನೇ ಅಧ್ಯಾಯದಲ್ಲಿ. 2ನೇ ಅಧ್ಯಾಯ ಆತ್ಮದ ಬಗ್ಗೆ. ಇದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾನೆ. ಮತ್ತು ನೆಕ್ಸ್ಟ್ ಅವನ ಪ್ರಶ್ನೆ 2.6 ನಿರ್ಣಯ, ಇಂಡಿಸಿಷನ್. ಎಸ್, ಓಕೆ, ಇದನ್ನು ಓದ್ಬೋದು. ಎಸ್, ಯಾರಾದರೂ? ಧೃತರಾಷ್ಟ್ರನ ವಿಚಾರಣೆ 1.1 1.1 ಕಿಂ ಅಪೂರ್ವತ. ದುರ್ಯೋಧನ ಭಯ 1.2 to 1.11 ಮಹತಿ ಸಮೂಹ ಯೂಡಾಮ್, ಯುಧ ಯೂಡಾಮ್, ಯು ಹಾಂ, ಶಂಖಗಳನ್ನು ಊದಿದರು 1.12 to 1.19 ಹೃದಯಾನಿಯತ. ಅರ್ಜುನನ ವೀಕ್ಷಣೆ 1.20 to 27 ಗಾಂಡೀವ ಸಂಸ್ಕೃತ ಹೋರಾಡದಿರಲು ಅರ್ಜುನನ ಕಾರಣಗಳು 1.28 to 1.46 ಅಪ್ರತೀಕರಂ ಅಶಸ್ತ್ರ. ಎಸ್, ವೆರಿ ಗುಡ್. ನೋಡಿ, ಅದು ಈಗ ನೀವು ನೋಡಿದಂಥದ್ದು ಆ ಚಾಪ್ಟ್ರಲ್ಲಿ ಯಾವುದೆಲ್ಲ ಯಾವ್ಯಾವ ಶ್ಲೋಕ ಎಂತೆಂತ ಅಂತ ನಾವು ಹೇಳಿದ್ವಿ. ಸಾರಿ ಪ್ರಭುಜಿ, हाँ ख़त्म हो गया शायद. ख़त्म हो गया. ओके, ಎಸ್. ಹರೇ ಕೃಷ್ಣ. ನಾಡಿದ್ದು ದೊಡ್ಡ ಅಧ್ಯಾಯ, ಹಾಗಾಗಿ 4:15 ಬಂದರೆ ಒಳ್ಳೆಯದು. 4:30 ಅಟ್ಲೀಸ್ಟ್ ಇಲ್ಲ 4:45 ದೊಡ್ಡ ಅಧ್ಯಾಯ. ಫಸ್ಟ್ ಅಧ್ಯಾಯ ಅಂದರೆ ಸಣ್ಣ. ಹಾಂ, 5 ಗಂಟೆ ಶುರು ಮಾಡಿದ್ರೆ 6:30 ಬಂದರೆ ಹಾಗೆ ಮಾಡ್ಬೋದು. 2 ಗಂಟೆಗೆ ನಿಲ್ಲಿಸಬೇಕು ಅಂತ ಇಲ್ಲ. ಅಲ್ಲ, ನಮಗೆ ಅಂತಂದರೆ ಈಗ ನಮ್ಮದು ಪ್ರೋಗ್ರಾಮಲ್ಲಿ ನಂಗೆ ಕೀರ್ತನ ಉಂಟು 7